ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಹಾಗೂ ನಾರನ್ಸ್, ಆ ಡೈಲಿ ಬ್ರೆಡ್, ಆ ಡೈಲಿ ಫುಡ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ. ಯುಗದ ಆದಿ ಯುಗಾದಿ ಅಂದರೆ ಹೊಸ ಪ್ರಾರಂಭ. ಹಿಂದೂ ಕ್ಯಾಲೆಂಡರ್ ಪ್ರಕಾರ ಹಿಂದೂಗಳಿಗೆ ಹೊಸ ವರ್ಷದ ಆರಂಭ ಎಂದಲೇ ಅರ್ಥ. ಕೆಲವು ಸಾರಿ ನಾವು ಬೇವು ಬೆಲ್ಲವನ್ನು ಹಂಚಿಕೊಂಡು ಚಾಂದ್ರಮಾನ ಯುಗಾದಿಯನ್ನು ಆಚರಿಸ್ತೀವಿ. ಇವತ್ತು ಸೌರಮಾನ ಯುಗಾದಿ ಅಂದರೆ ಹೊಸ ತರಕಾರಿ, ಹಣ್ಣು ಹಂಪಲುಗಳನ್ನು ಬಳಸ್ಕೊಂಡು ಆಚರಿಸುವಂಥ ಈ ಒಂದು ಸುಗ್ಗಿಯ ಹಬ್ಬವೇ ಸೌರಮಾನ ಯುಗಾದಿ ಅಂದರೆ ಬಿಸು. ನಮ್ಮ ಟಿವಿಯ ಎಲ್ಲ ವೀಕ್ಷಕರಿಗೂ ಸೌರಮಾನ ಯುಗಾದಿ ಅಂದರೆ ಬಿಸು ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮ. ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಹಾಗೆಯೇ ನಾರನ್ಸ್, ಆ ಡೈಲಿ ಬ್ರೆಡ್ ಅಂಡ್ ಆ ಡೈಲಿ ಫುಡ್. ವಿಶೇಷ ದಿನ ಅಂತ ಹೇಳಿದರೆ ವಿಶೇಷ ಅತಿಥಿ ಕೂಡ ಬೇಕು ಅಲ್ವಾ? ಹಾಗೆಯೇ ಸಿಂಧೂರ ಸೀರಿಯಲ್ನ ನಾಯಕಿ ನಟಿ ಅಂದರೆ ಮಲ್ಲಿಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಮಲ್ಲಿಗೆ ಮುಡ್ಕೊಂಡೇ ಬಂದಿದ್ದಾರೆ. ಯಾರು ಅಂತ ಹೇಳಿದರೆ ಇವರೇ ನಮ್ಮವರೇ ಆದಂಥ ಸುವರ್ಣ ಶೆಟ್ಟಿ. ಇವನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ನಮಸ್ತೆ ಸುವರ್ಣ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ತೆ, ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಸೌರಮಾನ ಹಬ್ಬದ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೂ ಕೂಡ ಬಿಸು ಹಬ್ಬದ ಹಾರ್ದಿಕ ಶುಭಾಶಯ. ಹಾಗೆಯೇ ನಮ್ಮ ಟಿವಿಯ ಎಲ್ಲ ವೀಕ್ಷಕರಿಗೂ ಕೂಡ ಬಿಸು ಹಬ್ಬದ ಹಾರ್ದಿಕ ಶುಭಾಶಯ. ಈ ಹಬ್ಬ ನಿಮ್ಮೆಲ್ಲರ ಜೀವನದಲ್ಲಿ ಹೊಸತನ, ಹೊಸ ಹುರುಪು, ಅದ್ರ ಜೊತೆಗೆ ಆರೋಗ್ಯ, ಆಯುಷ್ಯ ತಂದುಕೊಡ್ಲಿ ಅಂತ ಕೇಳ್ಕೊತಾ ಇದ್ದೀನಿ. ವೆರಿ ನೈಸ್. ಸೊ ಯಾವುದೇ ನಾವು ಕೆಲಸ ಪ್ರಾರಂಭ ಮಾಡಬೇಕಂದ್ರೆ ಇದು ಹೊಸ ಹಬ್ಬ ಅಂದರೆ ಹೊಸ ವರ್ಷ ಕೂಡ, ಅದರಲ್ಲಿ ಹೊಸ ವಿಷಸ್ ಕೂಡ ನಮಗೆ ನಮ್ಮ ವೀಕ್ಷಕರಿಗೂ ಕೂಡ ತಿಳಿಸಿದ್ದೀರಿ. ಸೊ ನೀವು ನಿಮ್ಮನ್ನು ನೋಡ್ತಾ ಇದ್ರೆ ಒಂದು ಹಾಡು ನೆನಪಾಗುತ್ತೆ. ಹೌದಾ? ಯಾರಿ ನೀನು ಸುಂದರ ಚೆಲುವೆ, ಹಸಿರು ಸೀರೆ ಅಂತೂ ಅಲ್ಲ, ಎಲ್ಲೋ ಸೀರೆ ಉಡ್ಕೊಂಡು ಅಂದ್ರೆ ಹಳದಿ ಸೀರೆ ಉಡ್ಕೊಂಡು ಮಲ್ಲಿಗೆ ಮುಡ್ಕೊಂಡು ಯಾರಿಗೆ ಕಾದಿರುವೆ? ನಾನು ಯಾರಿಗೂ ಕಾಯ್ತಾ ಇಲ್ಲ, ಅಡ್ಗೆ ಮಾಡಕ್ ಕಾಯ್ತಾ ಇದ್ದೀನಿ ಇವಾಗ ಸದ್ಯಕ್ಕೆ. ಸೊ ನಾವಂತೂ ನಿಮ್ಮನ್ನ ಕಾತುರದಿಂದ ಕಾಯ್ತಾ ಇದ್ವಿ, ನಿಮ್ಮ ಕೈ ರುಚಿ ಹೇಗಿದೆ ಏನು ಅಂತ ತಿಳ್ಕೊಳ್ಳೋದಕ್ಕೆ. ಓಕೆ, ಹಾಗಾದ್ರೆ ಇನ್ನು ತಡ ಮಾಡದೆ ಕಿಚನ್ಗೆ ಹೋಗೋಣವಾ? ಯಾ, ರೆಡಿ, ಐ ಆಮ್ ರೆಡಿ. ಮಾತಾಡೋಣ. ಎಸ್ ಸುವರ್ಣ, ಸೊ ಹಬ್ಬಕ್ಕೆ ಏನು ಸ್ಪೆಷಲ್ ನಮಗೆ ಅಡುಗೆ ಮಾಡಿ ಕೊಡ್ತೀರಾ? ಹಬ್ಬಕ್ಕೆ ಸ್ಪೆಷಲ್ ಅಂತ ಇಲ್ಲ, ಎಲ್ಲರೂ ಮಾಡುವಂಥದ್ದೇ, ಬಟ್ ನನ್ನ ಸ್ಟೈಲಲ್ಲಿ ಸ್ಪೆಷಲ್ ಆಗಿ ಮಾಡಕ್ಕೆ ಟ್ರೈ ಮಾಡ್ತೀನಿ. ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಹಬ್ಬ ಅಂತಂದರೆ ಸಿಹಿ ಇರಲೇಬೇಕು. ಸೊ ಫಸ್ಟಿಗೆ ನಾನು ಸ್ವಲ್ಪ ಫ್ರೂಟ್ಸ್ ಹಾಕಿ, ಅಂದರೆ ಪೈನಾಪಲ್ ಆ್ಯಂಡ್ ಬನಾನಾ ಹಾಕಿಬಿಟ್ಟು ಶೀರಾ ಮಾಡ್ತೀನಿ. ಓಕೆ, ಬೋಡ ಶೀರಾ, ಎಸ್, ಬೋರ್ಡ್ ಇತ್ತೆ, ಬೋರ್ಡು ಹಬ್ಬ. ಎಸ್, ಹೆಂಗೆ ಸ್ಟಾರ್ಟ್ ಮಾಡೋದು? ಈಗ ನಾವು ಫಸ್ಟ್ ಇದನ್ನು ಡ್ರೈ ಫ್ರೂಟ್ಸನ್ನು ಸ್ವಲ್ಪ ಇದು ಮಾಡೋಣ, ಫ್ರೈ ಮಾಡಬೇಕು. ಓಕೆ, ಈಗ ನಂಗೆ ಒಂದು ಬೌಲ್ ಕೊಡಿ. ಡ್ರೈ ಫ್ರೂಟ್ಸ್ ಫ್ರೈ ಮಾಡಬೇಕಾ? ಅದರಲ್ಲೇ ಮಾಡ್ಕೊಳ್ತೀರಾ ಹೇಗೆ? ಸೊ ಇದು ಸಾಕಾ, ಇದಿರ್ಲಿಯಾ? ರವಾ ನಾನು ಫ್ರೈ ಮಾಡಬೇಕು, ಸೊ ಅದರಲ್ಲೇ ಒಂದರಲ್ಲೇ ಮಾಡ್ಬೋದೇನು ಚಿಂತೆ ಇಲ್ಲ. ಓಕೆ, ಸೊ ಮೊದಲಿಗೆ ಇದಕ್ಕೆ ನಾವು ಸ್ವಲ್ಪ ತುಪ್ಪ ಹಾಕೋಣ. ಓಕೆ, ತುಪ್ಪ ಸ್ವಲ್ಪ ಬಿಸಿ ಆಗಲಿ. ಎಸ್, ಈಗ
ಕ್ಯಾಶ್ಯೂಸ್ ಫ್ರೈ ಮಾಡೋಣ. ಸ್ವಲ್ಪ ಇದು ಬ್ರೌನ್ ಕಲರ್ ಬರೋ ತನಕ ನಾವು ಫ್ರೈ ಮಾಡಬೇಕು. ಸೊ ಸುವರ್ಣ, ನೀವು ಬ್ಯಾಂಗ್ಳೂರಲ್ಲಿ ಕೆಲಸ ಮಾಡ್ತಾ ಇರುವಾಗ ಅಂದ್ರೆ ಅಲ್ಲಿ ಎಲ್ಲ ನಾವು ಆಚರಿಸುವಂತದ್ದು ಚಾಂದ್ರಮಾನ ಯುಗಾದಿ. ಹೌದು. ಸೊ ಮೊಟ್ಟ ಮೊದಲಿಗೆ ಬೇವು ಬೆಲ್ಲ ಎಲ್ಲ ಹಂಚಿ ಹಂಚ್ತಾರೆ. ಹೌದು. ಸೊ ನೀವು ಕೂಡ ಅಲ್ಲಿ ಆಚರಿಸ್ತಿದ್ರ ಅದನ್ನ? ಇಲ್ಲ, ನಾನು ಮಂಗಳೂರು ಸ್ಟೈಲ್ ಇದೆ ನಮ್ದು, ಹೇಗೆ ನಾವು ಆಚರಿಸೋ ಬಿಸುನೆ ಹಬ್ಬ ಆಚರಿಸೋದು. ಬಟ್ ಈ ಸಲ ನಾನು ಇಲ್ಲಿ ಮಂಗಳೂರಲ್ಲೇ ಇದ್ದೀನಿ. ಅದರ್ವೈಸ್ ಆಲ್ಸೋ ನಾನು ಅಲ್ಲಿದ್ರು ಕೂಡ ನಮ್ಮ ಮಂಗಳೂರು ಪದ್ಧತಿನ ಫಾಲೋ ಮಾಡ್ಕೊಂಡು ಏನು ಸೆಲೆಬ್ರೇಟ್ ಮಾಡಬೇಕು. ಬಟ್ ದೊಡ್ಡದಾಗಿ ಅಲ್ಲ, ಮನೇಲಿ ಅಮ್ಮ ಮಾಡೋ ರೀತಿ ಅಲ್ಲ, ನನಗೆ ಹೇಗೆ ಈಸಿಯಾಗಿ ಆಗ್ತದೆ ಅಷ್ಟು ಮಾಡ್ತೀನಿ. ಸೊ ಅಂದ್ರೆ ಇಲ್ಲಿದು ರೂಟ್ಸ್ ಇರುವಾಗ ಅದನ್ನ ಬಿಟ್ಟಿಲ್ಲ? ಇಲ್ಲ ಇಲ್ಲ. ಸೊ ನಾನಂತೂ ಎರಡು ಆಚರಿಸ್ತೀನಿ. ಯಾಕೆಂದ್ರೆ ನಾನು ಆ ಕಡೆ ಈ ಕಡೆ ಅಂದ್ರೆ ಹುಟ್ಟಿ ಬೆಳೆದಂತ ಪ್ಲೇಸ್ ಮೈಸೂರು. ಅಲ್ಲಿ ನಾವು ಯುಗಾದಿಯನ್ನ ಆಚರಿಸ್ತೀವಿ. ಬೆಲ್ಲವನ್ನ ಹಂಚಿ ಮಾಡುವಂತದ್ದು ಮಾಡ್ತೇನೆ, ಬಿಸು ಕೂಡ ಮಾಡ್ತೇನೆ. ಎರಡು ಕೂಡ ಎರಡೆರಡು ಖುಷಿ, ಎರಡು ಬೇಜಾರಿಲ್ಲ, ಎರಡು ಅಲ್ವಾ? ಅದೇ. ಸೊ ಎರಡೆರಡು ಖುಷಿ, ಎರಡೆರಡು ಸಲ ಪಾಯಸ ತಿನ್ಬಹುದು. ಕರೆಕ್ಟ್ ಅಲ್ವಾ? ಇವತ್ತು ನೋಡಿ ನನ್ ಕೆಲಸ ಕಮ್ಮಿ, ನೀವೇ ಅಡಿಗೆ ಮಾಡಿ ಕೊಡ್ತಾ ಇದ್ದೀರಿ. ಹಾಗಾಗಿ ನನಗೆ ಹೋಗಿ ಇನ್ನೂ ಎಕ್ಸ್ಟ್ರಾ ಏನಾದ್ರೂ ಕೆಲಸ ಮಾಡಬೇಕು ಅಂತ ಇಲ್ಲ. ಹಬ್ಬವನ್ನ ನೀವು ಎಂಜಾಯ್ ಮಾಡಿ ಅಂತ ಮಾಡಬಹುದು. ಎಸ್. ಈಗ ನಾವು ರೈಸಿನ್ಸ್ ಫ್ರೈ ಮಾಡೋಣ. ಸೊ ನೀವು ಅಲ್ಲಿರುವಾಗ ಈ ತರ ಬಿಸು ಹಬ್ಬವನ್ನ ಅಂದ್ರೆ ನಾವು ಮಾಡುವಾಗ ಬೇರೆ ತರಕಾರಿಯಿಂದ ಅಡುಗೆ ಎಲ್ಲ ಮಾಡಿ ಬಡಿಸುವಂಥದ್ದು. ಸೊ ಎಲ್ಲ ಫ್ರೆಂಡ್ಸ್ ಅನ್ನ ಎಲ್ಲ ಕರೆದು ಆಚರಿಸ್ತಾ ಇದ್ದೀರಾ ಅಥವಾ? ಇಲ್ಲ ಇಲ್ಲ, ನಾನು ನನ್ನ ತಂಗಿ, ಈಗ ಸದ್ಯಕ್ಕೆ ಮದುವೆ ಆಗಿದೆ, ಹಸ್ಬೆಂಡ್ ಇರ್ತಾರೆ. ಸೊ ನಾವಿಷ್ಟೇ ಜನ. ಯಾಕಂದ್ರೆ ವೆಜ್ ಫುಡ್ ಅಂತ ಅಂದಾಗ ಜಾಸ್ತಿ ಜನ ಫ್ರೆಂಡ್ಸ್, ನಮ್ಮವರೇ ಫ್ರೆಂಡ್ಸ್ ಇರೋದು, ಎಲ್ಲರೂ ಮಂಗಳೂರವರೇ ಇರೋದು. ಸೊ ಹಾಗಾಗಿ ಲೈಟ್ ಆಗಿ ನಮಗೆ ಬೇಕಾದಷ್ಟೊಂದು 3 ಐಟಮ್ಸ್ ಕರಿನಲ್ಲಿ ಮಾಡ್ತೀನಿ. ಮತ್ತೆ ಒಂದು ಯಾವ್ದಾದ್ರು ಸ್ವೀಟ್ ಆಲ್ಮೋಸ್ಟ್ ನಾನು ಮಾಡೋದು ಪಾಯಸ. ಈಸಿಯಾಗಿ ನಂಗೆ ಬರೋದಂದ್ರೆ ಅದೊಂದೇ. ಇಲ್ಲ, ಬೇರೆ ಟ್ರೈ ಮಾಡ್ತೀನಿ, ಅದು ಹಬ್ಬ ಟೈಮ್ ಜೊತೆಗಿದ್ದು ಶೀರಾ ಫಸ್ಟ್ ಮಾಡ್ತಿರೋದು. ಆಕ್ಚುಲಿ ದೇವ್ರಿ ಯಾಕೋ ಏನೋ ಗೊತ್ತಿಲ್ಲ, ಎಲ್ರು ಕೂಡ ಟ್ರಯಲ್ ಅಂಡ್ ಎರರ್ ನನ್ನ ಮೇಲೇನೆ ಮಾಡ್ತಾರೆ. ಬಕ್ರಾನ ಅಂತ ಇಲ್ಲ ಇಲ್ಲ, ಆಕ್ಚುಲಿ ನೋಡಿ, ಟೇಸ್ಟ್ ನೋಡಿ ಅವಾಗ ಹೇಳ್ತೀರಾ ವಾವ್ ಥ್ಯಾಂಕ್ ಯು, ಇದನ್ನೇ ಫಸ್ಟ್ ಟೈಮ್ ಆದ್ರೂ ನೀನ್ ಚೆನ್ನಾಗೇ ಮಾಡಿದ್ಯಾ ಅಂತ ಹೇಳೋ ತರ ನಾನು ಮಾಡ್ತೀನಿ. ನೋಡೋಣ, ಕೈ ರುಚಿ ನೋಡೋಣ. ಸ್ವಲ್ಪ ಇದಕ್ಕೆ ಆಯಿಲ್ ಹಾಕೋಣ. ರುಚಿ ಅಂತೂ ನಮಗೆ ಗೊತ್ತಿದೆ, ಆಕ್ಟಿಂಗ್ ಹೇಗೆ ಅದು ಕೂಡ ಗೊತ್ತಿದೆ. ಸ್ವಲ್ಪ ಆಯಿಲ್. ಎಸ್. ಸೊ ಆಯಿಲ್ ಅಂತ ಹೇಳಿದ್ರೆ ಇದರ ರುಚಿ ನೀವು ಹೇಳಬೇಕು ಅಂತ ಹೇಳಿದ್ರೆ ಸೊ ಒಳ್ಳೆ ಎಣ್ಣೆ ಅಂತಾನು ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಆಕ್ಟ್ರೆಸ್ ನೀವು, ಸೊ ಹಾಗಾಗಿ ಕೊಲೆಸ್ಟ್ರಾಲ್ ಫ್ರೀ ಇರುವಂಥದ್ದು ಇದನ್ನೆಲ್ಲ ತುಂಬಾ ಗಮನದಲ್ಲಿಟ್ಟು ಮಾಡ್ತೀನಿ. ಸೊ ಇದು ವಿಟಮಿನ್ ADE ರೆಸ್ಟ್ ಅಂಡ್ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್. ಓಕೆ, ಎಷ್ಟು ಬೇಕಾದ್ರೂ ಧಾರಾಳವಾಗಿ ಹಾಕೊಳ್ಳಿ. ಓಕೆ ಓಕೆ. ಸೊ ಕೊಲೆಸ್ಟ್ರಾಲ್ ಫ್ರೀ ಇರೋದ್ರಿಂದ ಚಿಂತೆ ಇಲ್ಲ. ಫಸ್ಟ್ ಆಫ್ ಆಲ್ ನಾನು ಮಾಡ್ತಿರೋ ಸ್ವೀಟು. ಸೊ ಸ್ವೀಟ್ ಅಂದ್ರೆ ಎಲ್ಲಾರು ಅಯ್ಯೋ ಕೊಲೆಸ್ಟ್ರಾಲ್ ಸ್ವೀಟು ಅದು ಇದು ಅಂತ ಇದು ಮಾಡ್ತಾರೆ. ಸೊ ಶುಗರ್ ಬೇಡ ಅಂತ. ಹೌದು. ಸೊ ಹಾಗಾದ್ರೆ ಚಿಂತೆ ಇಲ್ಲದೆ ಇದನ್ನ ನಾವು ಆರಾಮಾಗಿ ತಿನ್ಬಹುದು. ಇದು ಸ್ವಲ್ಪ ಲೈಟ್ ಆಗಿ ಬ್ರೌನ್ ಆಗೋ ತನಕ ಫ್ರೈ ಮಾಡೋಣ. ಸೊ ಈಗ ಇನ್ನೊಂದ್ ಕಡೆ ನಾವು ನೀರನ್ನ ಬಿಸಿ ಆಗ್ಲಿಕ್ಕೆ ಇಟ್ರೆ ಚೆನ್ನಾಗಿರುತ್ತೆ. ಎಸ್. ಅಂದ್ರೆ ನೀವು ಸುಮ್ಮನೆ ನಿಲ್ಬೇಡಿ, ಸ್ವಲ್ಪ ನಿಮ್ಗೂ ಕೂಡ ನಿಮ್ ಕೈಗೆ ಕೆಲಸ ಕೊಡೋಣ ಅಂತ. ಇಲ್ಲ, ನಾನು ನಿಮ್ಗೆ ಇವತ್ತು ರೆಸ್ಟ್ ಮಾಡ್ಸೋಣ ಅಂತ ಅನ್ಕೊಂಡಿದ್ದೆ. ಬಿಕಾಸ್ ಇದು ಇವಾಗ ಇದು ಲೈಟ್ ಬ್ರೌನ್ ಟರ್ನ್ ಆದ್ಮೇಲೆ ಸ್ವಲ್ಪ ನೀರು ಆ್ಯಡ್ ಮಾಡಬೇಕಾಗತ್ತೆ, ಅದಕ್ಕೋಸ್ಕರ. ಸೊ ಎಷ್ಟು ಬೇಕಾಗುತ್ತೆ ನೋಡ್ಕೊಳ್ಳಿ, ಹಾಕ್ತೀನಿ ಇಲ್ಲಿ. ನಾವಂದ್ರೆ ಇದ್ರದ್ದು 1 ಕಪ್ ರವೆ ಹಾಕಿದೀವಿ ಅಂತಂದ್ರೆ 1:2 ಆ ಥರ ಇದರಲ್ಲಿ ನೀರು ಮತ್ತೆ ಹಾಲನ್ನ ಮಿಕ್ಸ್ ಮಾಡಿ ಹಾಕ್ಬೇಕಾಗುತ್ತೆ. ಮತ್ತೆ ಹಾಲು ಆಮೇಲೆ ಹೌದು, ಹಾಲು ಸ್ವಲ್ಪ, ಆಮೇಲೆ ಸ್ವಲ್ಪ ಸಾಕು ಹಾಲು, ಜಾಸ್ತಿ ಬೇಕಾಗಿಲ್ಲ. ನೀರಲ್ಲಿ ಫ್ಲೇವರ್ಗೆ ಮಾತ್ರ, ಅಷ್ಟೊಂದೇನು ಬೇಕಾಗಿಲ್ಲ ಅದು. ಸೊ ಇದು ಲೈಟ್ ಬ್ರೌನ್ ಆಗೋ ತನಕ ಫ್ರೈ ಮಾಡೋಣ. ಇಲ್ಲಿ ಆಂಕರಿಂಗ್ ಮಾಡ್ತಾ ಇದ್ರಿ, ಇಲ್ಲಿದೊಂದು ಸ್ಟೇಜ್ ಪರ್ಫಾರ್ಮೆನ್ಸ್ ಎಲ್ಲ ಇತ್ತು. ಸಡನ್ ನೀವು ಸೀರಿಯಲ್ಗೆ ಹೋದಾಗ ಅಲ್ಲಿದು ಅನುಭವ ಹೇಗೆ? ಸೊ ಇಲ್ಲಿ ಫಸ್ಟ್ ನೀವು ಆಕ್ಟಿಂಗ್ ಸ್ಟಾರ್ಟ್ ಮಾಡಿದ್ರಲ್ಲ, ಅದನ್ನ ಇಲ್ಲಿ ಆಂಕರಿಂಗ್ಗೆ ಜಸ್ಟ್ ಬೇಸಿಕ್ ನನ್ನ ವಾಯ್ಸ್ ಕೇಳಿದ್ರೆ ಅಯ್ಯೋ ಅಂತಿದ್ರು ಎಲ್ರು. ಆಕ್ಚುಲಿ ನಮ್ಮ ಎಲ್ಲ ವೀಕ್ಷಕರೇ ನನಗೆ ಆಶೀರ್ವಾದ ಮಾಡಿದ್ದು. ಅದೇಗೋ ಡೈರೆಕ್ಟ್ ಆಗಿ ಅವಾಗ ನನ್ನ ಧ್ವನಿ ಕೇಳ್ಬೇಕಿತ್ತು ನೀವು, ಯಪ್ಪ ಕೆಟ್ಟದಾಗುತ್ತೆ ನಿಜವಾಗ್ಲು.
ಹಾಗಾಗಿ ಏಜ್ ಸ್ವಲ್ಪ ಸ್ವಲ್ಪ ಸಣ್ಣ ಇದು ಕೀಗೆ ಅಂತ ಹೇಳಿದ್ರೆ ಆ ಥರ ಕಿವಿಗೆ ಸಾಕಾಗತ್ತೆ, ಅಯ್ಯೋ ಒಮ್ಮೆ ಇವಳು ಸ್ಟಾಪ್ ಮಾಡಲಿ ಅನ್ನೋ ಥರ ಆಯಿತು. ಬಟ್ ಅದು ನನಗೆ ತುಂಬ ಕಲ್ತ್ಕೊಂಡ್ಬಿಟ್ಟೆ ಅದರಿಂದ, ವಾಯ್ಸ್ ಮಾಡ್ಯುಲೇಷನ್ ಆಗಿರ್ಬೋದು. ಸೊ ಇಲ್ಲಿ ಆ್ಯಂಕರಿಂಗ್ ಮಾಡ್ತಿರ್ಬೇಕಾದ್ರೆ ನಂಗೆ ಆ್ಯಂಕರಿಂಗ್ ಅಷ್ಟೇ ಗೊತ್ತಿತ್ತು, ಆ್ಯಕ್ಟಿಂಗಿದ್ದು ಏನಾವಾಗಷ್ಟೇ ಇದು ಮಾಡ್ತಿರ್ಲಿಲ್ಲ, ಕಾಲೇಜ್ಗೆ ಹೋಗ್ತಾ ಇದ್ದೆ. ಸೊ ಇಲ್ಲಿ ಆ್ಯಂಕರಿಂಗ್ ನೋಡಿಬಿಟ್ಟು ನನಗೆ ಕರೆದಿರೋದು ಒಂದು ಚಾನಲಲ್ಲಿ, ಅದು ಮೇನ್ ವಿಲನ್ ಆಗಿ ಫಸ್ಟ್ ಎಂಟ್ರಿ. ವ್ಯಾಂಪ್ದು ರೋಲ್ ನಿಮಗೆ? ಹೌದು, ಉದ್ದ ಮುಖ ಇರುವಂತ ಇಷ್ಟು ಸುಂದರವಾಗಿರುವಂತವ್ರಿಗೆ ವ್ಯಾಂಪ ನಿಜ ಹಾಗೆ ಇತ್ತು. ಬಟ್ ಅದೊಂಥರ ಹೊಸ ಅನುಭವ, ನನಗೆ ಏನು ಗೊತ್ತಿರಲಿಲ್ಲ ಅವಾಗ. ಅದು ಗೊತ್ತಿಲ್ದಿರೋ ನನಗೆ ಆ ಅನುಭವನ ಅನುಭವಿಸ್ಬೇಕು ಅನ್ನೋ ಇದು ಕೂಡ ಇರಲಿಲ್ಲ, ಒಂದೊಂದು ಏಮ್ ಕೂಡ ಇರಲಿಲ್ಲ ನಾನು ಹಿಂಗೆ ಬರಬೇಕು ಅಂತ. ಆ ಟೈಮಲ್ಲೇ ಅದೇನೆ ದೇವ್ರ ದಯೆ ಮತ್ತು ನಮ್ಮ ಟಿ ವಿ ಅವ್ರದ್ದು ವೀಕ್ಷಕರ ದಯ ಅಂತ ಹೇಳ್ಬೋದು, ಬಟ್ ಈ ವೇದಿಕೆ ಕೊಟ್ಟವ್ರ ದಯ ಅಷ್ಟೇ. ಸೊ ಹಾಗೆ ಅಲ್ಲಿಗೆ ಹೋಗಿ ಮತ್ತೆ ಒಂದಾದ್ಮೇಲೆ ಒಂದು ಸೀರಿಯಲ್ಸು, ಒಂದಾದ್ಮೇಲೆ ಒಂದು ಸಿನಿಮಾಸು ಏನೋ. ಇಲ್ಲಿ ಪುಂಡಿ ಪಣವು, ಹೌದು, ಅದರಲ್ಲಿ ಲೀಡ್ ಆಕ್ಟ್ರೆಸ್ ಆಗಿ ಮಾಡಿದ್ರಿ. ಸೊ ಇನ್ನು ಈಗ ಸಿಂಧೂರ ಈ ಒಂದು ಸೀರಿಯಲ್ ಅಲ್ಲಿ ಮಲ್ಲಿಗೆಯ ಪಾತ್ರವನ್ನ ಮಾಡಿದ್ದೀರಿ, ಮಲ್ಲಿಗೆ ಕೂಡ ಮುಡ್ಕೊಂಡಿದ್ದೀರಿ. ಸೊ ಆ ಒಂದು ಪಾತ್ರದ ಬಗ್ಗೆ ಹೇಗೆ ಅನ್ನಿಸ್ತು? ಅದು ಆ್ಯಕ್ಚುಲಿ ತುಂಬ ಜನ ಹೇಳ್ತಿದ್ರು ನನ್ನ ಕ್ಯಾರೆಕ್ಟರ್ನ ಸೂಟ್ ಆಗುವಂತಹ ಒಂದು ಕ್ಯಾರೆಕ್ಟರ್ ಅಂತ. ಜನ ಲೈಕ್ ಮಾಡ್ತಿದ್ರು ನನ್ನನ್ನು ಆ ರೀತಿ ನೋಡೋದಕ್ಕೆ. ಮುಗ್ಧ ಒಂದು ಹಳ್ಳಿ ಹುಡುಗಿ, ಲಂಗ ದಾವಣಿ ಹಾಕೊಂಡು ಒಂದು ಜಡೆ ಹಾಕೊಂಡು ತುಂಬ ಸಾಫ್ಟ್ ನೇಚರ್ ಇರುವಂಥ ಹುಡುಗಿ, ತುಂಬ ಕಾಳಜಿ, ಅಪ್ಪ ಅಮ್ಮನ ಮೇಲಾಗಲಿ ಕಟ್ಕೊಂಡ ಗಂಡನ ಮೇಲಾಗಲಿ ತುಂಬ ಪ್ರೀತಿ ಕಾಳಜಿ. ಇದು ಆಫ್ ಮಾಡಲ್ಲ ಈಗ. ಸೊ ಆ ಥರದೊಂದು ಕ್ಯಾರೆಕ್ಟರು. ಸೊ ತುಂಬ ಚೆನ್ನಾಗಿತ್ತು ಆ ಕ್ಯಾರೆಕ್ಟ್ರು ಕೂಡ. ಎಲ್ಲ ಕ್ಯಾರೆಕ್ಟರ್ನ ಅನುಭವಿಸಿ ಮಾಡ್ತಿದ್ದೆ, ತುಂಬ ಖುಷಿ ಆಗ್ತಿತ್ತು ನನಗೆ ಆ್ಯಕ್ಚುಲಿ. ಎಸ್, ಆಲ್ಮೋಸ್ಟ್ ಆಗ್ತಾ ಬಂತು. ತುಂಬ ಚೆನ್ನಾಗಿ ಫ್ರೈ ಆದರೆ ಚೆನ್ನಾಗಿ ಬರುತ್ತೆ. ಹಾಂ ಹೌದು. ಇದಕ್ಕೆ 1:2 ರೇಷಿಯೋನಲ್ಲಿ ನೀರು ಹಾಕೋದು. ಅಷ್ಟು ಆಗದೆ ಸ್ವಲ್ಪ ಕಡಿಮೆನೂ ಮಾಡ್ಕೋಬಹುದು ಬೇಕಾದ್ರೆ. ಹಾಲು ಸ್ವಲ್ಪ, ಇದಕ್ಕೆ 1.5 ಗ್ಲಾಸ್ ಇದು ಬೌಲ್ ಹಾಕೋಣ ವಾಟರ್ ಅಷ್ಟೇ. ಸ್ವಲ್ಪ ಹಾಲು ಹಾಕಿದ್ರೆ ಸಾಕು. ಎಸ್, ಇಟ್ಸ್ ಆಲ್ಮೋಸ್ಟ್ ಡನ್. ಫ್ರೈ ಆಗಿದೆ ಇವಾಗ. ಈಗ ನಾವು ಇದಕ್ಕೆ ನೀರು ಹಾಕೋಣ. ಬಂದಿದೆ, ಹೌದು. ಇದಕ್ಕೆ ಈ ಬೌಲಲ್ಲಿ ರವೆ ಹಾಕಿರೋದ್ರಿಂದ ಅದರಲ್ಲಿ 1.5 ಹಾಕೋಣ. 1.5 ಸಾಕು, ಬಿಕಾಸ್ ಆಮೇಲೆ ಸ್ವಲ್ಪ ಇದು ಹಾಕಬೇಕಲ್ವಾ, ಹಾಲು ಹಾಕಬೇಕು. ಸಾಕೋದು. ಇನ್ನೊಂದು 1/2 ಬೌಲ್ ಸಾಕು, ಬಿಕಾಸ್ ನಾವು ಇದಕ್ಕೆ ಶುಗರ್ ಎಲ್ಲ ಹಾಕ್ತೀವಿ. ಸೊ ಅದರಲ್ಲಿ ಸ್ವಲ್ಪ ವಾಟರ್ ಕಂಟೆಂಟ್ ಇರುತ್ತೆ. ಈಗ ನಂಗೆ ಅದರಲ್ಲಿ ಹಾಲು ಬಾಯ್ಲ್ ಮಾಡಿದ್ರೆ ಹಾಲು ಕೊಡಿ. ಇದು ಇಷ್ಟು ಹಾಕೋದು ಬೇಡ, ಸ್ವಲ್ಪ ಒಂದು 1/4 ಕಪ್ಪಷ್ಟು ಸಾಕು. ಹಾಗೆ ಸಾಕು. ಯಾರಿಗೆ ಸ್ವೀಟ್ ಸ್ವಲ್ಪ ಜಾಸ್ತಿ ಆಗಲ್ವೋ ಸ್ವಲ್ಪ ಕಡಿಮೆ ಮಾಡ್ಕೋಬಹುದು. ಸ್ವಲ್ಪ ಲೈಟ್ ಆಗಿ ಸ್ವೀಟ್ ಬರುತ್ತೆ ಅಷ್ಟೇ. ಲೈಟ್ ಸ್ವೀಟ್ ಇದ್ರೆ ಹೆಚ್ಚಿಗೆ ತಿನ್ಬಹುದು, ತುಂಬಾ ಸ್ವೀಟ್ ಆದ್ರೆ ಸ್ವಲ್ಪವೇ ತಿನ್ನೋದಕ್ಕೆ. ಸ್ವೀಟ್ ಇರುತ್ತಲ್ಲ, ತುಂಬಾ ಸ್ವೀಟ್ ಆಗಿ ಹೋಗುತ್ತೆ ಕೆಲವರಿಗೆ. ಬಿಕಾಸ್ ಐ ಲೈಕ್ ಸ್ವೀಟ್, ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಇದು ಮಾಡ್ತಾ ಇದ್ದೀನಿ. ಈಗ ಇದಕ್ಕೆ ಒಂದು ಏನಂದ್ರೆ ಪಿಂಚ್ ಆಫ್ ಸಾಲ್ಟ್ ಹಾಕಲೇಬೇಕು ಅಂತ ಏನು ನೆಸೆಸಿಟಿ ಇಲ್ಲ, ಬಟ್ ಹಾಕಿದ್ರೆ ಸ್ವಲ್ಪ ಟೇಸ್ಟಲ್ಲಿ ಏನೋ ಸ್ವಲ್ಪ ಡಿಫ್ರೆಂಟ್ ಅಂತ ಅನ್ಸುತ್ತೆ. ಸೊ ಇಟ್ಸ್ ಅ ಪಿಂಚ್ ಆಫ್ ಸಾಲ್ಟ್.
ಸೊ ನೀವು ಮದುಮಗಳು, ಅದರಲ್ಲೂ ಕೂಡ ಇವಾಗ 1 ವರ್ಷ ಆಯ್ತು ಅಷ್ಟೇ ಮದುವೆಯಾಗಿ. ಹೌದು. So, ವರ್ಷ ಆಗೋವರೆಗೂ ಮದುಮಗಳ ಅಂತಾನೆ ಹೇಳೋದು. ಹೌದು ಹೌದು. ಸೊ ನೀವು ಫಸ್ಟ್ ನಿಮ್ಮ ಹಸ್ಬೆಂಡ್ಗೆ ಮಾಡಿಕೊಟ್ಟಂತ ಸ್ವೀಟ, ಖಾರವ, ಏನು ರೆಸಿಪಿ? ನಾನು ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಹಾಲಿಗೆ ಇದು ಇಲ್ಲ ಅಷ್ಟು ಬೇಡ, ನನಗೆ ಬೇರೆ ಬೌಲ್ ಕೊಡಿ. ಇದು ಬೇಡವಾ? ಹಾಂ ಅಷ್ಟು ಬೇಡ. ನಾನು ಕಲರ್ ಎಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ, ಬಟ್ ಇದು ಸ್ವಲ್ಪ ಕಲರ್ ಬರಲಿ ಅನ್ನೋ ರೀಸನ್ಗೆ ನಾನು ಕಲರ್ ಇದು ಹಾಕ್ತಾ ಇದ್ದೀನಿ ಅಷ್ಟೇ. ಸಾಕಾ? ಸಾಕು, ಬಿಕಾಸ್ ಹಾಲು ಸಾಕಾ? ಹಾಲು ಸಾಕು. ಜಸ್ಟ್ ಲಿಟಲ್ ಕಲರ್. ಸರಿ, ಏನು ಅಡುಗೆ ಮಾಡಿದ್ರಿ ಅಂತ ಹೇಳ್ತಾ ಇದ್ರಿ. ಹೌದು, ಆ್ಯಕ್ಚುಲಿ ನಾನು ಮದುವೆಯಾಗಿ ಅತ್ತೆ ಮನೇಲಿ ಏನು ಅಡುಗೆನೇ ಮಾಡಿರಲಿಲ್ಲ, ಬಿಕಾಸ್ ನನಗೆ ಆ ಚಾನ್ಸಸ್ ಸಿಗಲಿಲ್ಲ ಅಡುಗೆ ಮಾಡಲಿಕ್ಕೆ. ಮತ್ತು ಬೆಂಗಳೂರಿಗೆ ಹೋದ ನಂತರ ಇಟ್ಸ್ ಲೈಕ್ ಅ ಮಜಬೂರಿ, ಮಾಡಲೇಬೇಕಲ್ವಾ ಹಾಗೆ. ಸೊ ಇವಾಗ ಇದಕ್ಕೆ ಒಂದು ಸ್ವಲ್ಪ ಸ್ಯಾಫ್ರನ್ ಸ್ಟ್ರ್ಯಾಂಡ್ಸ್ ಹಾಕೋಣ, ಜಸ್ಟ್ 2. ಎಸ್, ಇದು ಸಾಕು. ನಾವು ಮಿಕ್ಸ್ ಮಾಡೋಣ ಚೆನ್ನಾಗಿ. ಸಾಕ್ತಾ ಬರ್ತಾ ಇದೆ. ನೀವು ಅವಾಗ ಹೇಳಿದ್ರಿ ಹಸ್ಬೆಂಡ್ಗೆ ಏನು ಅಡುಗೆ ಮಾಡಿಕೊಟ್ಟಿದೆ ಅಂತ. ಸೊ ಸ್ವೀಟ್ ಅವ್ರಿಗೆ ತುಂಬ ಇಷ್ಟ. ಸೊ ಐ ಥಿಂಕ್ ನಾನು ಮೇ ಬಿ ಫಸ್ಟ್ ಶಾವಿಗೆ ಪಾಯಸ ಮಾಡಿದ್ದು ಅನ್ಸುತ್ತೆ. ಪಾಯಸದಲ್ಲಿ ಸ್ವಲ್ಪ ಚಿಕ್ಕದು ಶಾವಿಗೆ ಪಾಯಸ ಮಾಡಿದ್ದೀನಿ. ಆಮೇಲೆ ಬೇರೆ ಅಡುಗೆ ಎಲ್ಲ ಅವರು ಇಷ್ಟಪಡ್ತಾರೆ, ಇಷ್ಟ ಆಗುತ್ತೆ. ನಾನು ಎಲ್ಲ ಯೂಟ್ಯೂಬ್ ನೋಡಿನೇ ಮಾಡಿ, ಇಲ್ಲಾಂದರೆ ಒಂದು ಕೈಯಲ್ಲಿ ಫೋನ್, ಅಮ್ಮ ಒಂದು ಎಂಚ ಮಲ್ಪುನು ಅವೆಂಚ ಮಲ್ಪುನು, ಹಾಂ ಓಕೆ ಅವ್ರು ಹೇಳ್ತಾ ಇರ್ತಾರೆ. ಸೊ ಹಾಗೆ ಮಾಡಿ ಕೊಡ್ತೀನಿ. ಮುಂಚೆ ಅಡುಗೆ ಮಾಡ್ತಾ ಇರಲಿಲ್ಲ? ಬೆಂಗಳೂರಲ್ಲಿದ್ದಾಗ ಮಾಡಲೇಬೇಕಿತ್ತು. ನಾನು ನನ್ನ ತಂಗಿ ಇಬ್ಬರು ಇದ್ವಲ್ಲ, ಸೊ ಅವಳಿಗೂ ಇದು ರುಚಿ ಬೇಕು ಅಂತ ಹೇಳಿದ್ರೆ ಮಾಡಲೇಬೇಕು. ಹೌದು, ಅವಾಗೆಲ್ಲ ಅಮ್ಮ ಕಟ್ಟಿ ಕೊಡೋದು ಎಟ್ಟಿ ಪುಡಿ ಚಟ್ನಿ ಮತ್ತು ಇದು ಅವಲಕ್ಕಿ ಎಲ್ಲ ಮಾಡಿಕೊಡ್ತಿದ್ರು. ಒಂದು 15 ಡೇಸ್ ತನಕ ಬರೋದು ಆ ಥರ. ಮತ್ತು ಇಲ್ಲಿಂದನೇ ಕುಚ್ಚಲಕ್ಕಿ ಅದೆಲ್ಲ ತೊಗೊಂಡು ಹೋಗಿ ನಮ್ಮ ಸ್ಟೈಲಲ್ಲೇ ಮಾಡ್ತಿದ್ವಿ ನಾವು. ಸೊ ಆಗ್ತಿತ್ತು, ಒಂದು ರೇಂಜಿಗೆ ಮಾಡ್ತಿದ್ವಿ ಇಬ್ಬರು ಕೂಡ ಸೇರಿಕೊಂಡು, ಅಕ್ಕ ತಂಗಿ ಒಟ್ಟಿಗೆ ಸೇರ್ಕೊಂಡು ಅಡುಗೆ ಮಾಡ್ತಿದ್ವಿ. ಹೌದು. ಸೊ ಇವಾಗ ಇಟ್ಸ್ ಆಲ್ಮೋಸ್ಟ್ ಡನ್. ಇವಾಗ ನಾವು ಇದಕ್ಕೆ ಗೋಡಂಬಿ ದ್ರಾಕ್ಷಿನ ಆ್ಯಡ್ ಮಾಡೋಣ. ಇವಾಗ ದ್ರಾಕ್ಷಿ, ಓಕೆ. ಆಮೇಲೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್, ಅದು ಜಸ್ಟ್ ಒಂದು ಅರೋಮಾ ಬರಲಿಕ್ಕೋಸ್ಕರ ಅಷ್ಟೇ. ಸೊ ಸ್ವಲ್ಪ ಮಿಕ್ಸ್ ಮಾಡೋಣ. ಸೊ ಅಟ್ ದ ಸೇಮ್ ಟೈಮ್ ಇವಾಗಿದು ಬಾಯ್ಲ್ ಇದು ಆಗ್ತಾ ಇರಲಿ, ಡ್ರೈ ಆಗ್ತಾ ಇರಲಿ. ಸೊ ಅಷ್ಟು ತನಕ ನಾವು ಇದಕ್ಕೆ ಸ್ವಲ್ಪ ಪೈನಾಪಲ್, ಇದನ್ನು ಬೇಯಬೇಕಾಗಿಲ್ಲ, ಹಾಗಾಗಿ ಲಾಸ್ಟಿಗೆ ಸಿಗುವಾಗ ಎಸ್ ಅದು ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇದಕ್ಕೆ ಸ್ವಲ್ಪ ಬನಾನಾ ಅಂದರೆ ಜಸ್ಟ್ ಸ್ವಲ್ಪ ಹಾಕಿದರೆ ಸಾಕು, ಜಾಸ್ತಿ ಏನು ಬೇಕಾಗಿಲ್ಲ. ನಾನು ಇದು ಹಾಕಿ ತುಂಬ ಮಿಕ್ಸ್ ಮಾಡೋಗಿಲ್ಲ? ಇಲ್ಲ ಇಲ್ಲ, ಅದಕ್ಕೆ ಲಾಸ್ಟಿಗೆ ಹಾಕಿದ್ರೆ ಸಾಕು. ಹೌದು ಹೌದು. ಸೊ ಸ್ಟವ್ ಆಫ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ನಾನು ಆ್ಯಕ್ಚುಲಿ ಇದು ಬೇಯಬೇಕಾದ್ರೂ ಹಾಕ್ಬೋದು, ಏನು ತೊಂದರೆ ಇಲ್ಲ, ಪೈನಾಪಲ್ ಎಲ್ಲ. ಬಟ್ ನನಗೆ ಇಷ್ಟ ಆಗಲ್ಲ, ಬಿಕಾಸ್ ನಾನು ಇದನ್ನು ನನ್ನ ರೀತಿಲಿ ಪ್ರಿಪೇರ್ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ. ಸುವರ್ಣ ಸ್ಟೈಲ್. ಯಾ, ಮೈ ಸ್ಟೈಲ್ ಇಟ್ ಇಸ್. ಓಕೆ, ಡನ್. ಎಸ್, ಇಟ್ಸ್ ಡನ್. ಹಾಗಾದರೆ ಸರ್ವ್ ಮಾಡ್ಕೊಳ್ಳೋಣ ಜಟ್ ಪಟ್ ಅಂತ. ಯಾ, ರೆಡಿ. ಎಸ್. ಸೊ ಬೇರೆ ಸ್ಪ್ಯಾಟ್ಯುಲಾ ಕೊಡಲ? ಸಾಕು. ಇದಕ್ಕೆ ನಾನು ಸ್ವಲ್ಪ ಆಮಂಡ್ಸ್ ಇದು ಹಾಕ್ತೀನಿ ಮೇಲೆ. ಓಕೆ, ಸ್ವಲ್ಪ ಆಮಂಡ್ಸ್ ಹಾಕ್ತೀನಿ. ಆ್ಯಂಡ್ ದಿಸ್ ಇಸ್ ಇನ್ ದ ಮಿಡಲ್. Pineapple and banana sheera is ready. ಥ್ಯಾಂಕ್ ಯು ಸೋ ಮಚ್. ಸೊ ಯೂಶಲಿ ಶೀರಾ ಮಾಡ್ತಾರೆ, ಇದು ಪೈನಾಪಲ್ ಶೀರಾ ತಿಂದಿದ್ದೀನಿ. ಪೈನಾಪಲ್ ಆ್ಯಂಡ್ ಬನಾನಾ ಬನಾನಾ, ಎಸ್. ಸೊ ಎಸ್ಪೆಷಲಿ ಇದು ಸ್ವರ್ಣ ಸ್ಟೈಲಲ್ಲಿ, ನನ್ನ ಸ್ಟೈಲಲ್ಲಿ. ಥ್ಯಾಂಕ್ ಯು ಸೋ ಮಚ್ ಸ್ವರ್ಣ. ಓಕೆ, ಹಬ್ಬ ಅಂತ ಹೇಳಿದ್ಮೇಲೆ ಸ್ವೀಟ್ ಖಂಡಿತವಾಗ್ಲೂ ಬೇಕಲ್ಲ?
ಸೊ ಸುವರ್ಣ ಅವರು ಅವರ ಕೈಯಾರೆ ಪೈನಾಪಲ್ ಹಾಗೂ ಬನಾನಾ ಶೀರಾ ಮಾಡಿಕೊಟ್ಟಿದ್ದಾರೆ. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಪೈನಾಪಲ್ ಬನಾನಾ ಶೀರಾ ತಯಾರಿಸುವ ವಿಧಾನ. ಮೊದಲು ಸ್ವಲ್ಪ ತುಪ್ಪವನ್ನು ಬಿಸಿ ಮಾಡಿಕೊಂಡು ಗೋಡಂಬಿ ದ್ರಾಕ್ಷಿಯನ್ನು ಹುರಿದಿಟ್ಟುಕೊಳ್ಳಿ. ನಂತರ ಸ್ವಲ್ಪ ತುಪ್ಪ ಹಾಗೂ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ರವೆಯನ್ನು ಘಮ ಬರುವವರೆಗೂ ಹುರಿಯಿರಿ. ಆನಂತರ ರವೆಯ 2 ಪಟ್ಟು ನೀರು ಹಾಗೂ ಸ್ವಲ್ಪ ಹಾಲು, ಸಕ್ಕರೆ ರುಚಿಗೆ ಅನುಸಾರವಾಗಿ ಚಿಟಿಕೆ ಉಪ್ಪು ಹಾಕಿ ಬೇಯಿಸಿ. ಬಳಿಕ ಹಾಲಿನಲ್ಲಿ ಸ್ವಲ್ಪ ಕೇಸರಿ ಬಣ್ಣ ಹಾಗೂ ಕೇಸರಿ ದಳವನ್ನು ಕಲಸಿ ಏಲಕ್ಕಿ ಪುಡಿಯನ್ನು ಸೇರಿಸಿ ಬೆರೆಸಿಕೊಳ್ಳಿ. ಕೊನೆಯಲ್ಲಿ ತುಪ್ಪದಲ್ಲಿ ಹುರಿದ ಗೋಡಂಬಿ ದ್ರಾಕ್ಷಿ, ಪೈನಾಪಲ್ ಹಾಗೂ ಬಾಳೆಹಣ್ಣಿನ ಚೂರುಗಳನ್ನು ಸೇರಿಸಿ ಸರ್ವ್ ಮಾಡಿ ಪೈನಾಪಲ್ ಬನಾನಾ ಶೀರಾ. ಶೀರಾ ಏನೋ ತಯಾರಾಯಿತು. ನೆಕ್ಸ್ಟ್ ಯಾವ ರೆಸಿಪಿ ಕ್ಲೂನೇ ಕೊಡಲಿಲ್ಲ, ಸೀಕ್ರೆಟ್ ಆಗಿಟ್ಟಿದ್ದಾರೆ. ಸೊ ನನಗೇನು ಟೆನ್ಷನ್, ಅವರೆಲ್ಲ ತಯಾರಿ ಮಾಡಿಕೊಟ್ಟು ಅಡುಗೆ ಮಾಡಿಕೊಡ್ತಾರೆ, ತಿನ್ನೋದು ಮಾತ್ರ ನನ್ನ ಕೆಲಸ. ಅವರೆಲ್ಲ ತಯಾರಿ ಮಾಡ್ಕೊಳ್ಳೋಷ್ಟು ಹೊತ್ತು ನೀವು ತಗೊಳ್ಳಿ ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ಟೂರ್ ದಾಲ್ ಕ್ಯಾಲ್ಸಿಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲಾಮಾಕ್ ಬ್ಯೂಟಿ ಸೋಪ್ ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಹಾಗೆಯೇ ನಾರನ್ಸ ಡೈಲಿ ಬ್ರೆಡ್ ಆ್ಯಂಡ್ ಆರ್ ಡೈಲಿ ಫುಡ್. ಸೊ ಸಿಹಿಯಾದಂತಹ ಶೀರಾ ರೆಡಿಯಾಗಿದೆ. ನೆಕ್ಸ್ಟ್ ಯಾವ ರೆಸಿಪಿ ಬನ್ನಿ ಕೇಳೋಣ. ಎಸ್ ಸುವರ್ಣ, ಈಗ ಯಾವ ಅಡುಗೆ ಹೇಳ್ಕೊಡ್ತಾ ಇದ್ದೀರಿ? ಈಗ ನಾನೊಂದು ಹೆಲ್ದಿ ಪುಲಾವ್ ಮಾಡ್ತೀನಿ. ನಾನು ಇದಕ್ಕೆ ಹೆಲ್ದಿ ಪುಲಾವ್ ಅಂತ ಹೆಸರಿಟ್ಟಿರೋದು. ಆ್ಯಂಡ್ ನನ್ನ ಜೊತೆ ನನ್ನ ತಂಗಿ ಕೂಡ ಹೆಲ್ದಿ ಪುಲಾವ್ ಅಂತ ಹೆಸರಿಟ್ಟಿರೋದು. ಬಿಕಾಸ್ ನಾನು ಇದಕ್ಕೆ ಬ್ರಾಕೊಲಿ ವೆಜ್ಜೀಸ್ ತುಂಬ ಹಾಕ್ತೀನಿ. ಸೊ ಹಾಗಾಗಿ ಇದು ತುಂಬ ಇದರಲ್ಲಿ ಪ್ರೋಟೀನ್ಸ್, ನ್ಯೂಟ್ರಿಯೆಂಟ್ಸ್ ತುಂಬ ಇರುತ್ತೆ. ಹಾಗಾಗಿ ಇದಕ್ಕೆ ನಾನು ಹೆಲ್ದಿ ಪುಲಾವ್. ಓಕೆ, ಹೆಲ್ದಿ ಆಗಿರಬೇಕು ಅಂದರೆ ಹೆಲ್ದಿ ಪುಲಾವ್ ತಿನ್ನಬೇಕು. ಎಸ್, ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಫಸ್ಟ್ ನಾನು ಪುಲಾವ್ಗೆ ಒಂದು ಪೇಸ್ಟ್ ತಯಾರು ಮಾಡಬೇಕು. ಸೊ ಅದನ್ನು ಮಾಡೋಣ ಫಸ್ಟ್. ಓಕೆ, ಒಂದು ಮಿಕ್ಸಿ ಜಾರ್, ಅಂದರೆ ಮಿಕ್ಸಿ ಬೇಕು, ಡೈರೆಕ್ಟ್ ಮಿಕ್ಸಿ ಜಾರ್ಗೆ ಹಾಕಿ. ಎಸ್, ಇದಕ್ಕೆ ನಾನು ಫಸ್ಟಿಗೆ ಒಂದು ಚಕ್ಕೆ ಮತ್ತು ಏಲಕ್ಕಿ, ಒಂದು 3 ಲವಂಗ, ಸೊ ಎಷ್ಟು ಹಾಕ್ತೀನಿ, ಮತ್ತು ಕಾಳು ಮೆಣಸು ಜಸ್ಟ್ 2 ಪೀಸಸ್ ಅಷ್ಟೇ. ಮತ್ತು ಸೋಂಪು ಬೇಕಿದ್ರೂ ಹಾಕ್ಬೋದು ಸ್ವಲ್ಪ. ಅದು ಆಮೇಲೆ ಇದಕ್ಕೆ ಸ್ವಲ್ಪ ಸಣ್ಣ ಪೀಸ್ ಆಫ್ ಜಿಂಜರ್. ಆ್ಯಂಡ್ ಇದಕ್ಕೆ ನಾನೀಗ ಆನಿಯನ್ ಪೀಸಸ್ ಹಾಕ್ತೀನಿ. ಸಣ್ಣ ಆನಿಯನಲ್ಲಿ ಒಂದು ವೆರಿ ಸ್ಮಾಲ್ ಆನಿಯನ್, ಬಿಕಾಸ್ ನಾನು ತಗೊಂಡಿರೋ ರೈಸಿಗೆ ಎಷ್ಟು ಬೇಕಾಗ್ತದೆ ನೋಡಿ ಅದನ್ನು ಗಮನದಲ್ಲಿ ಇಟ್ಕೊಂಡು ಆ ಥರ ಮಾಡ್ತಿದ್ದೀನಿ. ಸೊ ಈಗ ಇದಕ್ಕೆ ಒಂದು 7-8 ಬೆಳ್ಳುಳ್ಳಿ. ಓಕೆ, ಈಗ ಇದಕ್ಕೆ ನಾನು ಈ ಪಲಾವ್ ಎಲೆನ ನಾನು ಗ್ರೈಂಡ್ ಮಾಡ್ಲಿಕ್ಕೆ ಹಾಕ್ತೀನಿ. ಆ್ಯಕ್ಚುಲಿ ನಾವು ರೈಸ್ ಜೊತೆ ಹಾಕೋದಲ್ವಾ, ಸೊ ಇದು ನನಗೆ ಅಮ್ಮ ಹೇಳ್ಕೊಟ್ಟಿದ್ದು. ಇದು ನಾನು ಗ್ರೈಂಡ್ ಮಾಡ್ತೀನಿ ಇದನ್ನು. ಓಕೆ, ನಾನು ಮತ್ತೆ ಹಾಕಬೇಕು. ಅದು ತುಂಬ ಅರೋಮಾ ಬರುತ್ತೆ, ಅದದು ಸ್ಮೆಲ್ ಆಗಿರ್ಬೋದು. ಅದು ಪೇಸ್ಟಲ್ಲಿ ಇದ್ರೆ ತುಂಬ ಚೆನ್ನಾಗಿರುತ್ತೆ. ಅಮ್ಮನ ಸ್ಟೈಲ್ ಅದು ನನಗೆ ಇಷ್ಟ ಆಗಿದೆ. ನಾನು ಇದನ್ನು ಅಮ್ಮ ಹೇಳ್ಕೊಟ್ಟಿದ್ದಕ್ಕೆ ಇದನ್ನು ಫಾಲೋ ಮಾಡ್ತಾ ಇದ್ದೀನಿ. ಓಕೆ, ಎಸ್, ಇದ್ರ ಜೊತೆ ನಾನು ಸ್ವಲ್ಪ ಕೊರಿಯಾಂಡರ್ ಲೀವ್ಸ್ ಸ್ವಲ್ಪ ಸಾಕು. ಆ್ಯಂಡ್ ಪುದೀನಾ ಲೀವ್ಸ್. ಪುದೀನ ನಾನು ಜಾಸ್ತಿ ಹಾಕಲ್ಲ, ತುಂಬ ಫ್ಲೇವರ್ ಅಲ್ಲ ಪುದೀನ, ನನಗೆ ಅಷ್ಟೊಂದು ಇಷ್ಟ ಆಗಲ್ಲ. ಅಂದರೆ ಏನು ಗೊತ್ತಾ, ಬರೀ ಎಲೆಗಳು ಹಾಕಿದ್ರೆ ನಿಮಗೆ ಕರೆಕ್ಟಾಗಿ ಬರುತ್ತೆ. ಹೌದು, ಅದರ ದಂಟು ನೀವು ಹಾಕಿದಾಗ ಎಸ್ ಸ್ವಲ್ಪವೇ ಹಾಕ್ಕೊಳ್ಬೇಕು. ಯಾಕೆಂದರೆ ಆ ದಂಟು ನಿಮಗೆ ಜಾಸ್ತಿ ಅರೋಮಾ ಸಿಗುತ್ತೆ, ಅದೊಂದು ಸ್ವಲ್ಪ ಮಸಾಲ ಟೈಪ್ ಆಗುತ್ತೆ. ಅದಕ್ಕೆ ಸೊ ನಿಮಗೆ ತುಂಬ ಅರೋಮಾ ಬೇಡ ಅಂತ ಹೇಳಿದರೆ ಬರೀ ಎಲೆಗಳನ್ನು ಹಾಕಬೇಕು. ಹೌದು, ಸೊ ಈಗ ತುಂಬ ಡಿಪೆಂಡ್ಸ್ ಅಪಾನ್, ಇದು ತುಂಬ ಸ್ವಲ್ಪ ಖಾರ ಜಾಸ್ತಿ ಇದೆ. ಸೊ ನಾನು ಇದಕ್ಕೆ ಒಂದು 3
ಎಸ್, ಪೇಸ್ಟ್ ಇಸ್ ರೆಡಿ. ಈಗ ನಾವು ಒಂದು ಕುಕ್ಕರ್ ಕೊಡಿ ನನಗೆ. ನೀವು ಹೇಳಿದಾಗೆ ಬರ್ತಾ ಇದೆ ಅಲ್ವಾ? ಓಕೆ, ಈಗ ನಾವು ಕುಕ್ಕರ್ಗೆ ನಾವು ಫಸ್ಟ್ ತುಪ್ಪ ಹಾಕಬೇಕು. ಸೊ ಸ್ವಲ್ಪ ಎಣ್ಣೆ ಮಿಕ್ಸ್ ಮಾಡೋಣ. ಎಣ್ಣೆ ಮಿಕ್ಸ್ ಮಾಡ್ಬೋದು ಅಥವಾ ನಾನು ಬಟರ್ ಕೂಡ ಮಿಕ್ಸ್ ಮಾಡ್ತೀನಿ ಸಮ್ಟೈಮ್. ಇಟ್ ಡಿಪೆಂಡ್ಸ್ ಯಾವುದು ಅವೈಲೇಬಲ್ ಇರುತ್ತೆ ಹಾಗೆ. ಇರುವಾಗ ಎಣ್ಣೆ. ಹಾಂ, ಎಣ್ಣೆ. ಹಾಂ, ಹೌದು. ಇಲ್ಲಾಂದರೆ ಎಣ್ಣೆ ಜೊತೆ ಸ್ವಲ್ಪ ನಾನು ಬಟರ್ ಆ್ಯಡ್ ಮಾಡ್ತೀನಿ. ಆಗಲೇ ಹೇಳಿದಾಗೆ ಸಮ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಾಕು ಸಾಕು, ಬಿಕಾಸ್ ಹೆಲ್ದಿ ಪುಲಾವ್ಗೆ ಹೆಲ್ದಿ ಆಯಿಲ್. ಓಕೆ, ಈಗ ನಾನು ಒಂದು ಸ್ಮಾಲ್ ಪೀಸ್ ಆಫ್ ಚಕ್ಕೆ, ಅಂದ್ರೆ ಅದಕ್ಕೂ ಮಾಡಿದ್ದೀನಿ. ಹಾಂ, ಸ್ವಲ್ಪ ಕಡಿಮೆ ಹಾಕಿದ್ದೀನಿ, ಅದಕ್ಕೆ ಜಾಸ್ತಿ ಮಸಾಲ ಟೈಪ್ ಬರೋದು ಬೇಡ ಅಂತ. ಇದೊಂದು ಸ್ವಲ್ಪ ಫ್ಲೇವರ್ಗಿರಲಿ ಅಂತ. ಸೊ ಇದು ಜಸ್ಟ್ ಒನ್ ಪೀಸ್ ಹಾಕಿದ್ದೀನಿ, ಬಿಕಾಸ್ ರೈಸ್ ಸ್ವಲ್ಪ ಕಡಿಮೆ ಇದೆ, ಅದಕ್ಕೋಸ್ಕರ ನಾನು ಅಷ್ಟೇ ಹಾಕ್ತಾ ಇದ್ದೀನಿ. ಈಗ ಅದ್ರ ಜೊತೆ ನಾನೀಗ ಆನಿಯನ್ ಫ್ರೈ ಮಾಡ್ತೀನಿ. ಆನಿಯನ್ ಫ್ರೈ ಮಾಡ್ತಾ ಇದ್ದಾಗ ನಾವು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿದ್ರೆ ಬೇಗ ಸ್ವಲ್ಪ ಫ್ರೈ ಆಗುತ್ತೆ, ಅದು ಬ್ರೌನ್ ಕಲರ್ಗೆ ಬಂದುಬಿಡುತ್ತೆ. ಜಸ್ಟ್ ಆ್ಯಕ್ಚುಲಿ ಒಂದು ಮೆಥಡ್ ನಾವು ಫಸ್ಟೇ ಪೇಸ್ಟ್ ಮಾಡಿದ್ವಲ್ವಾ, ಸೊ ನಮ್ಗೆ ಸ್ವಲ್ಪ ಆರಾಮಾಗಿ ಟೈಮ್ ಇದೆ ಅಂತಂದಾಗ ನಾವು ಈ ಥರ ತುಪ್ಪದಲ್ಲಿ ಎಲ್ಲ ನಾವೇನು ಇಂಗ್ರೀಡಿಯೆಂಟ್ಸ್ ನಾವೀಗ ಗ್ರೈಂಡ್ ಮಾಡಿದ್ದೀವಿ ಅದನ್ನು ಈ ಥರ ಫ್ರೈ ಮಾಡಿಬಿಟ್ಟು ಗ್ರೈಂಡ್ ಮಾಡಿದ್ರು ಆಗುತ್ತೆ. ಫ್ರೈ ಮಾಡಿ ಮತ್ತೆ ಗ್ರೈಂಡ್. ಹಾಂ, ಮತ್ತೆ ಗ್ರೈಂಡ್ ಮಾಡಿದ್ರು ಆಗುತ್ತೆ. ಬೇರೆ ಟೇಸ್ಟ್ ಕೊಡುತ್ತೆ. ಹಾಂ, ಬೇರೆ ಒಂದು ಸ್ವಲ್ಪ ಚೇಂಜಸ್ ಇದ್ದೇ ಇರುತ್ತೆ ಟೇಸ್ಟಲ್ಲಿ. ಸೊ ಈ ಥರನೂ ಮಾಡ್ಕೋಬಹುದು. ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡೋಣ. ಸುವರ್ಣ, ನೀವು ಕೂಡ ನಮ್ಮ ರುಚಿ ಆಂಕರಿಂಗ್ ಮಾಡ್ತಾ ಇದ್ದೀರಿ. ಫಸ್ಟ್ ನೀವು ಆಂಕರಿಂಗ್ ಮಾಡಿದಂಥ ಪ್ರೋಗ್ರಾಮ್ ಯಾವುದು ನಮ್ಮ ಟಿವಿಯಲ್ಲಿ? ನಮ್ಮ ಶುಭಾಶಯ ಮಾಡಿದ್ದು ನಾನು. ಶುಭಾಶಯ. ಹೌದು. ಆಮೇಲೆ ಸೀರೆ ಪ್ರೋಗ್ರಾಮ್ ಮಾಡಿದೆ, ನಾರಿಗೊಂದು ಸೀರೆ. ಆ ನಂತರ ಇದು ಇವಾಗ ಸವಿರುಚಿ ಮಾಡಿದ್ದೀನಿ. ಮತ್ತು ಇನ್ನೂ ಕೆಲವು ಪ್ರೋಗ್ರಾಮ್ಸ್ ಇದೆ, ಲೈಕ್ ವಾರಕ್ಕೊಂದ್ಸಲ ಅಥವಾ ಸ್ಪೆಷಲ್ ಎಪಿಸೋಡ್ಸ್ ಎಲ್ಲ ಬಂದಾಗ ಆ ಥರದ್ದೆಲ್ಲ ಮಾಡಿದ್ದೀನಿ. ಸೊ ಈಗ ಕ್ವೆಶನ್ ಏನು ಅಂತ ಹೇಳಿದ್ರೆ, ನೀವು ಆಂಕರಿಂಗ್ ಮಾಡ್ತಾ ಇದ್ರಿ, ಆವಾಗ ಹೇಗೆ ಅನಿಸ್ತಾ ಇತ್ತು, ಈಗ ಗೆಸ್ಟ್ ಆಗಿ ಬಂದಾಗ ಹೇಗೆ ಅನಿಸ್ತಾ ಇದೆ? ಆ್ಯಕ್ಚುಲಿ ಆಂಕರಿಂಗ್ ಮಾಡ್ತಿದ್ದಾಗ ನಂಗೆ ಈಸಿ ಅನ್ನಿಸ್ತೈತಿ. ಗೆಸ್ಟ್ ಆಗಿ ಮಾಡ್ತಾ ಇದ್ದೀನಲ್ವಾ, ಅಯ್ಯೋ ಎಲ್ಲಿ ಅಡುಗೆ ಮಿಸ್ ಮಾಡ್ತೀನೋ, ಎಲ್ಲಿ ಇದು ಮಾಡ್ತೀನೋ, ಆ ಥರ ಒಂದಿರುತ್ತೆ ಮೈಂಡಲ್ಲಿ ಅಲ್ವಾ. ಆಂಕರ್ ಮಧ್ಯ ಮಾತಾಡಿಸ್ತಾ ಇದ್ರೆ ಸುಮ್ಮನೆ ಬಂದು ನೋಡ್ತೀನಿ ಏನೋ ಮಿಸ್ ಆಗಿಬಿಡುತ್ತೇನೋ ಅಂತ. ಸೊ ಎರಡು ಕಡೆ ಮೈಂಡ್ ಸ್ವಲ್ಪ ಇದು ಮಾಡ್ಕೋಬೇಕು. ನಿಮ್ಮ ಮಾತನ್ನು ಕೇಳಿಸ್ಕೊಂಡು ನಿಮಗೂ ಚೆನ್ನಾಗಿ ಮಾತಾಡ್ಸ್ಕೋಬೇಕು, ಇದನ್ನು ಮಾಡ್ಕೋಬೇಕು. ಯಾಕೆಂದ್ರೆ ನಾನು ಯಾಕೆ ಪ್ರಶ್ನೆ ಕೇಳಿದೆ ಅಂದ್ರೆ, ನೀವು ನಾನು ಅದೊಂದೇ ಮಾತಾಡ್ತಾ ಇದ್ದೀನಿ, ನೀವು ಹಾಕಿದ್ರೆ ಅದರಲ್ಲೇ ಫುಲ್ ಕಾನ್ಸಂಟ್ರೇಷನ್ ಇದೆ. ಫ್ರೈ ಆಗ್ತಾ ಇದೆ. ಎಸ್, ಈಗ ಇದಕ್ಕೆ ನಾವು ಮಸಾಲೆ ಆ್ಯಡ್ ಮಾಡೋಣ. ಮಸಾಲ ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು. ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಇಲ್ಲಾಂದರೆ ರೈಸ್ ಆ್ಯಡ್ ಮಾಡಿಬಿಟ್ರೆ ಮತ್ತೆ ಅದು ಸ್ಮೆಲ್ ಚೆನ್ನಾಗಿ ಬರಲ್ಲ. ಹಸಿ ವಾಸನೆ ಹೋಗದೆ ರೈಸ್ ಆ್ಯಡ್ ಮಾಡಿದ್ರೆ. ನಮ್ಮ ಪುಲಾವೆಲ್ಲ ಅವಾಗ ನಾನು ಹೇಳಿದ್ನಲ್ಲ ಹಾಕಬೇಕು ಅಂತ. ಸೊ ಅದು ಇದಕ್ಕೆ ಈಗ ಫ್ರೈ ಆಗ್ತಾ ಬಂದಾಗ ನಿಮ್ಗೆ ಅದು ಸ್ವಲ್ಪ ಸ್ಮೆಲ್ಲಲ್ಲಿ ಗೊತ್ತಾಗತ್ತೆ. ಇಡೀ ನಾವು ಪುಲಾವೆಲ್ಲ ಆದ ನಂತರ ಇದು ಓಪನ್ ಮಾಡ್ತೀವಲ್ವ ಲಿಡ್, ಆ ಸ್ಮೆಲ್ ಹೀಗೆ ಬರುತ್ತೆ. ಸೊ ಹಾಗೆ ನಮ್ಮ ಅಮ್ಮ ಇರೋರು ಕೂಡ ಬೇಗ ಆ ಥರ. ನಮ್ಮನೇಲಿ ಪುಲಾವ್ ಮಾಡಿದ್ದೀನ, ಇವತ್ತು ಪುಲಾವ್ ಅಂತ ಬೇಗ ಎದ್ಬಿಡ್ತಾರೆ ಎಲ್ಲರೂ. ಸೊ ಆ ಥರ ಪುಲಾವ್ ಅಂದರೆ ಸಾಮಾನ್ಯ ಎಲ್ರಿಗೂ ಇಷ್ಟ ಅಲ್ವಾ. ಸೊ ಆ ಒಂದು ರೀಸನ್ಗೆ ಸೊ ಮನೆ ತುಂಬ ಇದರದ್ದೇ ಸ್ಮೆಲ್ ಇರುತ್ತೆ, ಚೆನ್ನಾಗಿರುತ್ತೆ. ಈಗ ಇದು ಫ್ರೈ ಆಯಿತು. ಇದಕ್ಕೆ ನಾವಿವಾಗ ಕೊಕೊನಟ್ ಮಿಲ್ಕನ್ನು ಸ್ವಲ್ಪ ಆ್ಯಡ್ ಮಾಡೋಣ. ಓಕೆ, ಸೊ ಇದು ಎರಡು ಟೈಪಲ್ಲಿ ಹಾಕೋದು ಕೊಕೊನಟ್ ಮಿಲ್ಕ್. ಒಂದು ನಾವು ಅಕ್ಕಿನ ತೊಳೆದ್ಬಿಟ್ಟು ನೀರಲ್ಲಿ ನೆನೆಸ್ತೀವಲ್ವ ಸಮ್ಟೈಮ್, ಆ ಒಂದು ಟೈಮಲ್ಲೂ ಅಕ್ಕಿಗೆ ಡೈರೆಕ್ಟ್ ಆಗಿ ಹಾಕಿ ನೆನೆಸಿಡ್ಬೋದು ಕೊಕೊನಟ್ ಮಿಲ್ಕನ್ನು. ಅದರ್ವೈಸ್ ಈ ಥರ ಹಾಕಿ ಇಲ್ಲಿ ಫ್ರೈ ಮಾಡೋದ್ರ ಜೊತೆಗೆ ಹಾಕಿ ಅದನ್ನು ಕೊಕೊನಟ್ ಮಿಲ್ಕ್ ಜೊತೆ ಫ್ರೈ ಮಾಡಿದರೆ ಅದನ್ನು ಆ ಟೇಸ್ಟ್ ಕೊಡುತ್ತೆ. ಇನ್ನೊಂದು ಟೈಪಲ್ಲಿ ಆದರೆ ನೀವು ಅದಕ್ಕೆ ಸ್ವಲ್ಪ ತೆಂಗಿನ ತುರಿ ಹಾಕಿದರೆ, ಯಾವುದಕ್ಕೆ ಗ್ರೈಂಡ್ ಮಾಡಬೇಕು, ಆ ತುರಿದ್ದು ಇದಿರುತ್ತಲ್ವಾ. ಸೊ ಅದಕ್ಕೋಸ್ಕರ ಡೈರೆಕ್ಟ್ ಮಿಲ್ಕ್ ತೆಗೆದು ಹಾಕೋದಕ್ಕೆ ಅದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇದೆ. ಇದು ಈ ಥರ ಹಾಕಿದ್ರೆ ಇದು ಸ್ವಲ್ಪ ಫ್ರೈ ಮಾಡ್ಬೋದು. ಇದರಲ್ಲಿ ಡೈರೆಕ್ಟಾಗಿ ಅಕ್ಕಿ ಜೊತೆನೂ ಹಾಕ್ಬೋದು, ಅಕ್ಕಿನ ಮಿಕ್ಸ್ ಮಾಡಿ ನೆನೆಸಿಟ್ಟು ಆ ಥರ. ಸೊ ಇವಾಗ ಇದು ಆಲ್ಮೋಸ್ಟ್ ಆಯಿತು. ಈಗ ನಾವು ಇದಕ್ಕೆ ವೆಜೀಸ್ ಆ್ಯಡ್ ಮಾಡೋಣ. ಓಕೆ,
ವೆಜಿಟೇಬಲ್ಸ್ಗೆ ನಾವು ಎಷ್ಟು ಬೇಕಷ್ಟು ಹಾಕೋಣ. ಜಾಸ್ತಿ ಆದರೂ ತೊಂದರೆ ಇಲ್ಲ, ಬಿಕಾಸ್ ಆಮೇಲೆ ನಾವು ರೈಸ್ ಹಾಕಬೇಕಲ್ವಾ. ಸೊ ಹಾಗೆ ಓಕೆ, ಸ್ವಲ್ಪ ಬಟಾಣಿಗೋಸ್ಕರ ಫ್ರೈ ಮಾಡೋದಿಲ್ಲ, ರೈಸ್ ಜೊತೆನೇ ಇಡ್ಬೋದೇನು ತೊಂದರೆ ಇಲ್ಲ. ಸೊ ಈಗ ನಾನು ಬ್ರಾಕೊಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಸಾಕು. ಇದನ್ನ ಹಾಕಿದ್ಮೇಲೆ ತುಂಬಾ ಫ್ರೈ ಮಾಡಬೇಕು ಅಂತ ಇಲ್ಲ, ಯಾಕಂದ್ರೆ ಇಲ್ಲ. ರೈಸ್ ಜೊತೆಗೆ ಅದು ಬೇಯುತ್ತೆ. ರೈಸ್ ಜೊತೆಗೆ ಬೇಯುತ್ತೆ. ಅದು ಬಟಾಣಿ ಸ್ವಲ್ಪ ಡಿಪೆಂಡ್ಸ್, ಸಮ್ ಟೈಮ್ ಅದು ಸರಿಯಾಗಿ ನೆಂದಿರಲ್ಲ ಅಥವಾ ನೆಂದಿರತ್ತೆ. ನೆಂದಿದ್ದಾಗ ಬೇಗ ಒಟ್ಟಿಗೆ ಹಾಕ್ಬೋದು ಎಲ್ಲಾನು. ಸೊ ಈಗ 1 ಕಪ್ ರೈಸ್ ಹಾಕ್ತಾ ಇದ್ದೀನಿ. ಸೊ ಇದನ್ನ ಹುರ್ಕೊಳ್ಳೋ ಅವಶ್ಯಕತೆ ಏನಿಲ್ವಾ? ಇಲ್ಲ ಇಲ್ಲ, ಏನು ಇಲ್ಲ. ಆ್ಯಕ್ಚುಲಿ ಇದಕ್ಕೆ ಈಗ ನಾವು ನೀರು 1:2 ರೇಷಿಯೋನಲ್ಲಿ ಹಾಕಬೇಕು. ನೀರು 1 ಕಪ್ ಅಂದರೆ 2 ಕಪ್. ಎಸ್, 2 ಕಪ್ಪು ನೀರು. ಮಸಾಲೆ ಸ್ವಲ್ಪ ಜಾಸ್ತಿನೇ ಇದ್ದಾಗ ಸ್ವಲ್ಪ ಅದು ಮ್ಯಾನೇಜ್ ಮಾಡ್ಕೋಬೇಕು ನಾವು ನೋಡಿಕೊಂಡು. ಇವಾಗ ಲಿಡ್ ನಾವು ಮುಚ್ಚೋದಕ್ಕಿಂತ ಮುಂಚೆ ಇದರಲ್ಲಿ ಏನಾದರೂ ಟೇಸ್ಟ್ ಏನಾದರೂ ಕಡಿಮೆ ಆಗಿದೆಯಾ, ಉಪ್ಪು ಖಾರ ಆ ಥರ ಏನಾದರೂ ನೋಡಿಕೊಂಡು ಚೆಕ್ ಮಾಡ್ಕೊಂಡು ಮತ್ತೆ ಲಿಡ್ ಮುಚ್ಚಬೇಕು. ಅದಾದ ನಂತರ ಒಂದು 1 ವಿಷಲ್ ಆರ್ 2 ವಿಷಲ್, ಡಿಪೆಂಡ್ಸ್, ಅಕ್ಕಿ ಮೇಲೆ ಡಿಪೆಂಡ್ ಆಗಿರುತ್ತೆ ಅದು. ಸೊ ಅದಾದ ನಂತರ ರೆಡಿ ಬಾಸ್ಮತಿ ಆದ್ರೆ ಒಂದು ಸಾಕಾಗುತ್ತೆ. ಒಂದು ಸಾಕು. ಇದು ನಾನು ಅಕ್ಕಿನೂ ನೆನೆಸಿಲ್ಲ ಇವತ್ತು, ಸೊ ಹಾಗಾಗಿ 2 ವಿಸಿಲ್ ಬೇಕಾಗ್ಬೋದು. ಓಕೆ, ಈಗ ಇದಕ್ಕೆ ಲಿಡ್ ಕ್ಲೋಸ್ ಮಾಡೋಣ. 2 ವಿಷಲ್ ಬರೋ ತನಕ ವೆಯ್ಟ್ ಮಾಡಬೇಕು. ಆಮೇಲೆ ಸೊ 2 ವಿಸಿಲ್ ಬರೋವರೆಗೂ ರುಚಿಕರವಾದಂಥ ಹೆಲ್ದಿ ಪುಲಾವ್ ತಿನ್ನೋದಕ್ಕೆ ನಾವು ವೇಟ್ ಮಾಡಬೇಕು. ವಿಸಿಲ್ ಬಂದ್ರೆ ಸಾಲದು, ಅದು ಬೇಯಬೇಕು, ಸ್ಟೀಮ್ ಬಿಡಬೇಕು. ಬೇರೆ ಹೌದು, ಸ್ಟೀಮ್ ಬಿಡಬೇಕು. ಆಕ್ಚುಲಿ ಈ ತರ ಒಳ್ಳೆ ಅರೋಮಾ ಬರ್ತಾ ಇರುವಾಗ ಯಾವಾಗ ರೆಡಿ ಆಗುತ್ತೆ, ಯಾವಾಗ ನಾನು ಟೇಸ್ಟ್ ಮಾಡ್ತೀನಿ ಅಂತ ಕಾಯ್ತಾ ಇರ್ತೀನಿ. ಒಳ್ಳೆ ಅರೋಮಾ ಬರ್ತಾ ಇದೆ ಆಕ್ಚುಲಿ. ಓಕೆ, ಇನ್ನು ಆ ಲಿಡ್ ತೆಗಿಯುವಾಗ ನೀವು ಹೇಳಿದ ಹಾಗೆ ಎಲ್ಲರೂ ಕೂಡ ಓಡ್ ಬರ್ತಾರೆ ನೋಡುವ. ಓಕೆ, ಇದು ಸ್ವಲ್ಪ ನಾವು ಸಿಮ್ಮಲ್ಲಿ ಇಡೋಣ, ಬಿಕಾಸ್ ಸ್ವಲ್ಪ ಅದು ನೀರು ಕುದೀತಾ ಇತ್ತಲ್ವಾ ಲಿಡ್ ಮುಚ್ಚಿದಾಗ. ಸೊ ಹಾಗಾಗಿ ಸೊ ನೆಕ್ಸ್ಟ್ ಮುಂದೆ ಏನು ಪ್ರಾಜೆಕ್ಟ್ಸ್ ಎಲ್ಲ ಇದೆ? ಪ್ರಾಜೆಕ್ಟ್ಸ್ ನಾನು ಡಬ್ಬಿಂಗ್ ಮಾಡ್ತೀನಿ. ಅದು ಕೊರೋನಾ ಟೈಮಲ್ಲಿ ನಿಮಗೆ ಗೊತ್ತಿರ್ಬೋದು, ಎಲ್ಲ ಡಬ್ಬಿಂಗ್ ಪ್ರಾಜೆಕ್ಟ್ಸ್ ಬಂತು. ಸೊ ಅದಕ್ಕಿಂತ ಮುಂಚೆ ಕೂಡ ಸಿನಿಮಾಗೆ ಹೀರೋಯಿನ್ಸ್ಗೆಲ್ಲ ವಾಯ್ಸ್ ಕೊಡ್ತಾ ಇದ್ದೆ. ಸೊ ಇದು ಬಂದಾಗ ಸೀರಿಯಲ್ ಸ್ವಲ್ಪ ಅದೇನಾಯಿತು, ಆ್ಯಕ್ಟಿಂಗಿಂದ ಸ್ವಲ್ಪ ಅದು ಹೇಗಾಯಿತು 50% ಆಗೋಯ್ತು ನನಗೆ. ಆ್ಯಕ್ಟಿಂಗ್ ಒಂದು 50 ಅಥವಾ 40ನೇ ಅಂದ್ಕೋಬೋದು ನಾವು. ಸೊ ಹಾಗೆ ಆಗೋಯ್ತು. ಈಗ ಇದ್ರ ಜೊತೆಗೆ ಡಬ್ಬಿಂಗ್ ಹೌದು ಮಾಡ್ತಾ ಇದ್ದೀರಿ, ಆ್ಯಕ್ಟಿಂಗ್ ಕೂಡ. ಹೌದು. ಸೊ ಆಗಲೇ ಹೇಳಿದೆ ಅಲ್ವಾ, ನೀವು ಹೇಳಿದ್ರಿ ನನ್ನ ಸಣ್ಣ ದನಿ ಅಂತ ಹೇಳಿ, ಬಟ್ ಒಳ್ಳೆ ಸ್ವೀಟ್ ವಾಯ್ಸ್ ನಿಮ್ಮದು, ಕೇಳೋದಕ್ಕೆ ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು. ಅದು ಗೊತ್ತಿಲ್ಲ, ಅದು ಮಾಡ್ಯುಲೇಷನ್. ನನಗೆ ನಂದೊಂದು ಸೀರಿಯಲ್ ಡಬ್ಬಿಂಗ್ ನಾನೇ ಆ್ಯಕ್ಟ್ ಮಾಡೋದು, ಬಟ್ ಶೂಟಿಂಗ್ ಎಲ್ಲ ಆದಮೇಲೆ ನಾವು ಹೋಗಿ ಡಬ್ಬಿಂಗ್ ಮಾಡಬೇಕು ಅದಕ್ಕೆ. ಸೊ ಆ ಥರ ಒಂಥರ ಕೆಲಸ ಇತ್ತು. ಆವಾಗ ನನಗೆ ಮಾಡ್ಯುಲೇಷನ್ಸ್ ಎಲ್ಲ ಅಶೋಕ್ ಕಶ್ಯಪ್ ಸರ್ ಅಂತ ಗೊತ್ತಿರ್ಬೋದು. ಸೊ ಅವ್ರು ಹೇಳ್ಕೊಟ್ಟಿರೋದು, ಸ್ವಲ್ಪ ಬೇಸಲ್ಲಿ ಟ್ರೈ ಮಾಡು, ಸ್ವಲ್ಪ ಸ್ವೀಟ್ ಮಾಡು. ಸ್ವೀಟ್ ಸಣ್ಣ ವಾಯ್ಸ್ ಅಲ್ವಾ, ಸೊ ತುಂಬ ವರ್ಕ್ ಮಾಡಬೇಕಿತ್ತು ನಾನು ನನ್ನ ವಾಯ್ಸ್ ಮೇಲೆ. ಸೊ ಆಮೇಲೆ ನನಗೆ ಗೊತ್ತಾಯಿತು ಈ ಥರ ಇದ್ದರೆ ಈ ಥರ ವಾಯ್ಸ್ ಮಾಡ್ಕೊಂಡು ಮಾತಾಡಬೇಕು ಅಂತೆಲ್ಲ. ಸೊ ಇವಾಗ ನನಗೆ ಏನು ಖುಷಿ ಅಂದರೆ, ಒಂದು ಕಾಲದಲ್ಲಿ ನನ್ನ ವಾಯ್ಸ್ ಕೇಳಿದ್ರೆ ಅಯ್ಯೋ ಸಾಕಪ್ಪ ಅಂತಿದ್ದವರು, ಈಗ ಎಲ್ಲರೂ ಆಲ್ಮೋಸ್ಟ್ ಸಿನಿಮಾಗಳಲ್ಲಿ ಸೀರಿಯಲ್ಗಳಲ್ಲಿ ವಾಯ್ಸ್ ಬರ್ತಾ ಇರತ್ತೆ. ಎಲ್ಲಿ ನೋಡಿದ್ರು ನನಗೆ ಗೊತ್ತಿರಲ್ಲ ಇವತ್ತು ನಾನು ಮಾಡಿರೋ ಡಬ್ಬಿಂಗು ಅಂತ. ಸೊ ಆ ಥರ ಎಲ್ಲ ಬರ್ತಾ ಇದ್ದಾಗ ನಂಗೆ ತುಂಬ ಖುಷಿ ಆಗುತ್ತೆ. ಎಸ್, ಐ ಡಿಡ್ ಇಟ್ ಅನ್ನೋ ಥರ ಫೀಲ್ ಬರುತ್ತೆ. ವೆರಿ ನೈಸ್, ವೆರಿ ನೈಸ್. ಈಗಾಗಲೇ ಆಯಿತು, ಆಫ್ ಮಾಡ್ಬೋದು. ಸ್ಟೀಮ್ ಹೋಗೋವರೆಗೂ ವೇಟ್ ಮಾಡಬೇಕು. ಹೌದು, ಹೇಗೆ ಬರ್ತಾ ಇದೆ? ಹೋಗೋಗಿ ಬರ್ತಾ ಇದೆ. ಹೌದಾ? ಓ, ಇನ್ವೈಟಿಂಗ್. ಓಕೆ, ಇನ್ನೊಂದು ಸ್ವಲ್ಪ ಹೊತ್ತು ವೇಟ್ ಮಾಡಿದ್ರೆ ಟೇಸ್ಟ್ ಮಾಡಲೇ ಭೂರಿ ಭೋಜನ ರೆಡಿ ಇರುತ್ತೆ. ಹಬ್ಬದ ಭೂರಿ ಭೋಜನವ, ಹಬ್ಬಕ್ಕೆ ಪುಲಾವ್ ಇದೆ ಕೂಡ. ಈ ಸೌರಮಾನ ಯುಗಾದಿ ಅಂದ್ರೆ ಬಿಸು, ಅದಕ್ಕೆ ತರಕಾರಿಗಳನ್ನ ಜಾಸ್ತಿ ಬಳಸಿ ನಾವು ಮಾಡ್ತೀವಿ. ಸೊ ನೀವು ಎಲ್ಲವನ್ನು ಕೂಡ ಒಂದರಲ್ಲೇ ಹಾಕಿ ರೀತಿಯಾದಂತ ತರಕಾರಿ ಹಾಕಿ ಮಾಡಿದಿರಿ. ಸೊ ಕರೆಕ್ಟ್ ಆಗಿ ಒಂದು ಅದಕ್ಕೆ ಎಕ್ಸಾಂಪಲ್ ಆಗಿ ಬಂದಿದೆ ಇದು. ನೈಸ್.
ಹೊಸ ದವಸ ಧಾನ್ಯ ಎಲ್ಲ ಯೂಸ್ ಮಾಡೋದಲ್ವಾ ಈ ಹಬ್ಬಕ್ಕೆಲ್ಲ, ಸೊ ನಾವು ಅದೇ ರೀತಿ ಮಾಡಿದ್ದೀವಿ. ಅಕ್ಕಿ ಇದೆ, ತರಕಾರಿ ಇದೆ, ಹೌದು. ಎಲ್ಲವೂ ಇದೆ. ಅದೇ ಈಗ ಸ್ಟೀಮ್ ಹೋಗಿರುತ್ತೆ, ನೋಡೋಣ ಸ್ವಲ್ಪ. ಎಸ್, ಮಾತಾಡ್ತಾ ಅದು ಕೂಡ ಚಿಕ್ಕ ಕುಕ್ಕರ್ ಆದರೆ ಇದೆ ಬೆನಿಫಿಟ್ ಅಲ್ಲ, ಬೇಗ ಆಗುತ್ತೆ. ಹೌದು. ಓಕೆ, ಇದನ್ನು ಸ್ವಲ್ಪ ಬಿಸಿ ಬಿಸಿ ಇದ್ದಾಗ ಸ್ಟೇರ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ, ಸ್ವಲ್ಪ ಓಕೆ, ಹೆಲ್ದಿ ಪಲಾವ್ ಈಸ್ ರೆಡಿ ಟು ಟೇಸ್ಟ್. ಥ್ಯಾಂಕ್ ಯು ಸೋ ಮಚ್. ಸೊ ಹೆಲ್ದಿ ಪುಲಾವ್ ಜೊತೆಗೆ ಇನ್ನಷ್ಟು ವೆಜೀಸ್ ಹಾಕಿ Yes. ಕೊಟ್ಟಿದ್ದೀರಿ, ಥ್ಯಾಂಕ್ ಯು. ಓಕೆ, ಸೊ ಹಬ್ಬಕ್ಕೆ ಸಿಹಿ ಆಯಿತು, ಈಗ ಖಾರ ರೆಸಿಪಿ ಅಂದರೆ, ಸೊ ಹಬ್ಬದ ದಿನ ವಿವಿಧ ರೀತಿಯಾದಂಥ ಒಂದು ಪಲ್ಯ ಇರುತ್ತೆ, ಒಂದು ಗ್ರೇವಿ ಇರುತ್ತೆ, ಹಾಗೆ ರೈಸ್, ಅದಕ್ಕೆ ಒಂದು ಸಾಂಬಾರೆಲ್ಲ. ಬಟ್ ಈಸಿಯರ್ ವೇ ಇನ್ನೂ ಕೂಡ ಎಲ್ಲ ತರಕಾರಿ ಬಳಸ್ಕೊಂಡು ಮಾಡಬೇಕು ಅಂತ ಹೇಳಿದರೆ ಯಾವುದು? ಪುಲಾವ್. ಸೊ ಸುವರ್ಣ ಅವರು ತಯಾರಿಸಿದಂಥ ಹೆಲ್ದಿ ಪುಲಾವ್ ಹೇಗೆ ಮಾಡೋದು ಮತ್ತೊಮ್ಮೆ ನೋಡಿ. ಹೆಲ್ದಿ ಪುಲಾವ್ ತಯಾರಿಸುವ ವಿಧಾನ. ಮೊದಲು ಚಕ್ಕೆ, ಲವಂಗ, ಏಲಕ್ಕಿ, ಕಾಳುಮೆಣಸು, ಸೋಂಪು, ಶುಂಠಿ, ಈರುಳ್ಳಿ, ಬೆಳ್ಳುಳ್ಳಿ, ಪುಲಾವ್ ಎಲೆ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಸಿಮೆಣಸು, ಟೊಮ್ಯಾಟೊ, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಇನ್ನೊಂದೆಡೆ ಕುಕ್ಕರ್ನಲ್ಲಿ ಸ್ವಲ್ಪ ತುಪ್ಪ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಚಕ್ಕೆ, ಲವಂಗ, ಹೆಚ್ಚಿದ ಈರುಳ್ಳಿ ಹಾಕಿ ಹುರಿಯಿರಿ. ಈರುಳ್ಳಿ ಸ್ವಲ್ಪ ಕೆಂಪಗಾದ ನಂತರ ರುಬ್ಬಿದ ಮಸಾಲೆ, ತೆಂಗಿನ ಹಾಲು ಹಾಕಿ ಹುರಿಯಿರಿ. ಆನಂತರ ನೆನೆಸಿದ ಬಟಾಣಿ, ಕ್ಯಾರೆಟ್, ಬೀನ್ಸ್, ರುಚಿಗೆ ಅನುಸಾರವಾಗಿ ಉಪ್ಪು ಹಾಕಿ ಹುರಿಯಿರಿ. ತರಕಾರಿ ಸ್ವಲ್ಪ ಬೆಂದ ನಂತರ ಬ್ರೊಕೊಲಿ, ಬೆಳ್ತಿಗೆ ಅಕ್ಕಿಯ 2 ಪಟ್ಟು ನೀರು ಹಾಕಿ 2 ವಿಸಲ್ ಬರುವವರೆಗೂ ಬೇಯಿಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಹೆಲ್ದಿ ಪುಲಾವ್ ರೆಡಿ ಟು ಸರ್ವ್. ಎಸ್ ಸುವರ್ಣ. ಸೊ ಫಸ್ಟ್ ಬಹುಶಃ ನಾವು ಖಾರದಿಂದ ಸ್ವೀಟ್ಗೆ ಹೋಗೋದು ಉತ್ತಮ ಹೌದು ಅಲ್ಲ? ಎಸ್, ಹಾಗೆ ಮಾಡೋಣ. ಯಾಕಂದ್ರೆ ನಾವು ಎಲೆಯಲ್ಲಿ ಬಡಿಸುವಾಗ ಖಾರದಿಂದ ಮತ್ತೆ ಸ್ವೀಟ್ ಲಾಸ್ಟಿಗೆ ತಿಂತೀವಿ. ಹೌದು, ಹಾಗಾದ್ರೆ ಪುಲಾವ್ ಟೇಸ್ಟ್ ನೋಡೋಣ. ಎಸ್, ಫಸ್ಟ್ ನೀವು ಮಾಡಿ ಹೇಳಬೇಕು. ಹಬ್ಬ ಅಂದ್ಮೇಲೆ ಇಬ್ರಿಗೂ ಹಬ್ಬ ಅಲ್ವಾ? ತಗೊಳ್ಳಿ. ಹೌದು, ಓಕೆ. ಸೊ ಅದಕ್ಕೆ ಎಲ್ಲ ಕಚಂಬರೆಲ್ಲ ಮಾಡಿ ರೆಡಿ ಇಟ್ಟಿದ್ದೀರಿ, ಬಟ್ ಹೀಗೆ ಟೇಸ್ಟ್ ನೋಡೋಣ. ಹೌದು, ಸುಮ್ಮನೆ ಅಲ್ಲ, ತುಂಬ ಚೆನ್ನಾಗಿದೆ. ತುಂಬ 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 ಚೆನ್ನಾಗಿದೆ. ನಿಮ್ಮ ಅಮ್ಮ ಹೇಳಿದಂಥ ಒಂದು ಟಿಪ್ ಇದೆಲ್ಲ, ಸೂಪರ್. ರೋಮ ಬರ್ತಾ ಇರುವಾಗ ಇನ್ವೈಟಿಂಗ್, ಬೇಗ ಬೇಗ ಹಸಿವಾಗ್ತಾ ಇರುವಾಗ ಈ ಥರ ಮಾಡಿ ಇಡಬೇಕು, ಅದು ಕಂಟ್ರೋಲ್ ಆಗಲ್ಲ, ಅಷ್ಟು ಚೆನ್ನಾಗಿದೆ. ಹೌದಾ? ಮಧ್ಯಾಹ್ನ ಹೊತ್ತಿಗೆ ಈ ಥರ ಮಾಡಿದಿರಿ, ತುಂಬ ಟೇಸ್ಟಿಯಾಗಿದೆ. ಸೊ ಬ್ರೊಕೊಲಿ ಅದ್ರ ಜೊತೆಗೆ ನನಗೆ ಸಿಗಲಿಲ್ಲ, ಬಟ್ ನಾನು ಆಮೇಲೆ ಕೂತ್ಕೊಂಡು ತಿಂತೀನಿ. ಬಟ್ ಹೇಗೆ ಟೇಸ್ಟ್ ಬರುತ್ತೆ ನೋಡಬೇಕು. ಬಟ್ ಆ್ಯಸ್ ಇಟ್ ಈಸ್ ಪುಲಾವ್ ಸೂಪರ್, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಆ್ಯಕ್ಚುಲಿ ಬ್ರಾಕೊಲಿನ ಒಂದು ಹಾಫ್ ಸ್ಟೀಮ್ ಮಾಡಿನೋ ಅಥವಾ ಒಂದು ಆಯಿಲಲ್ಲಿ ಜಸ್ಟ್ ಫ್ರೈ ಮಾಡಿನೋ ತಿನ್ನಬೇಕು. ನನಗದು ಆ ಟೇಸ್ಟ್ ಇಷ್ಟ ಆಗಲ್ಲ ಆ್ಯಕ್ಚುಲಿ ಆ ಥರ ತಿನ್ನೋದಕ್ಕೆ. ಅದಕ್ಕೆ ನಾನು ಓಕೆ ಇದನ್ನು ಪುಲಾವ್ಗೆ ಹಾಕಿ ತಿಂದರೆ ಹೇಗಾಗಬಹುದು ಅಂತ ನಾನು ಮಾಡಿ ನೋಡಿದೆ. ಬಟ್ ಆ ನಂತರ ನನ್ನ ತಂಗಿ, ನನ್ನ ಮನೇಲಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿನ್ನೋಕ್ಕೆ ಶುರು ಮಾಡಿದರು. ಸೊ ಬ್ರಾಕೊಲಿನ ನಾನು ಆ ರೀಸನ್ಗೆ ಇದಕ್ಕೆ ಆ್ಯಡ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದು. ಸೊ ಪಾಸ್ ಆಯಿತು. ಹೌದು, ಬ್ರಾಕೊಲಿ ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ ಯೂಶಲಿ ನೀವು ಈ ಥರ ತಿಂದರೆ. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಕಾಲಿಫ್ಲವರ್ ಆದರೆ ಸ್ವಲ್ಪ ನಮಗೆ ಅದು
ಬೆಂದಿರುವಾಗಲೂ ಒಂಥರ ಅದರದ್ದು ಚಂಕ್ಸ್ ಸಿಗುತ್ತೆ. ಇದು ಹೌದು, ಇದು ಬೇಗ ಬೇಯುತ್ತೆ ಬಹುಶಃ. ಹಾ, ಬೇಗ ಬೇಯುತ್ತೆ. ಅದಕ್ಕೆ ಸ್ವಲ್ಪ ರೈಸ್ ಜೊತೆ ಹಾಕಬೇಕು. ಸ್ವಲ್ಪ ಅದು ಮಸಾಲಕ್ಕೆ ಇದು ಉಪ್ಪು ಸ್ವಲ್ಪ ಎಳ್ಕೊಳ್ಳಿ ಅಂತ ನಾನು ಸ್ವಲ್ಪ ಬೇಗ ಹಾಕ್ತೆ. ನೈಸ್, ವೆರಿ ನೈಸ್. ನಾನು ಕೂಡ ಈ ತರ ಟ್ರೈ ಮಾಡ್ತೀನಿ. ಬ್ರೊಕೊಲಿ ಹಾಕಿ ನಾನು ಟ್ರೈ ಮಾಡಿಲ್ಲ, ಬಟ್ ಪುಲಾವ್ ಮಾಡ್ತೀನಿ. ಬಟ್ ನಿಮ್ಮ ಅಮ್ಮನ ಟಿಪ್ ನನಗೆ ತುಂಬಾ ಇಷ್ಟ ಆಯ್ತು. ಥ್ಯಾಂಕ್ ಯು. ಸೊ ಅದು ನಿಮ್ಮ ಅಮ್ಮನಿಗೆ ಹೇಳಿ. ಸೊ ಇದು ಟೇಸ್ಟ್ ಎಸ್, ನೀವು ಅದನ್ನ ಫ್ರೂಟ್ ಜೊತೆ ತಿನ್ನಿ, ಅವಾಗ ಹೇಳಿ. ಬಿಕಾಸ್ ಸೊ ಫ್ರೂಟ್ ಇದೆ, ಬನಾನಾ ಆ್ಯಂಡ್ ಪೈನಾಪಲ್. ಎಸ್, ಕೆಲವು ಸರಿ ಶೀರಾ ಮಾಡಿದಾಗ ತುಂಬ ತುಪ್ಪ ಎಲ್ಲ ಹಾಕಿ ಮಾಡ್ತಾರೆ. ಆವಾಗ ಅದು ಅದರದ್ದೇ ಜಾಸ್ತಿ ಟೇಸ್ಟ್ ಸಿಗ್ತದೆ. ಹೌದು, ಇದರಲ್ಲಿ ಎಲ್ಲವೂ ಕೂಡ ಬ್ಯಾಲೆನ್ಸ್ ಆಗಿ ಸಿಗ್ತಾ ಇದೆ. ಆ ಫ್ರೂಟ್ಸ್ ಆ್ಯಂಡ್ ಆ ಸ್ವೀಟ್ನೆಸ್ ಮೈಲ್ಡ್ ಲೈಟ್ ಸ್ವೀಟ್ ಆಗಿದೆ, ಚೆನ್ನಾಗಿದೆ. ಒಳ್ಳೆ ಅಡುಗೆ ಮಾಡ್ತೀರಾ? ಹೌದಾ? ಸಾರ್ಥಕ ಆಯಿತು, ಕರೆಕ್ಟ್ ಇದೆ. ಇಲ್ಲ, ಆ್ಯಕ್ಚುಲಿ ನಮ್ಮ ಮನೇಲಿ ನಾನು ಅಡುಗೆ ಮಾಡ್ತೀನಿ ಅಂತ ನನಗೆ ಗೊತ್ತಾಗಿದ್ದು ನಾನು ಬೆಂಗಳೂರಿಗೆ ಹೋದ ನಂತರ, ಬೆಂಗಳೂರು ಶಿಫ್ಟ್ ಆದಮೇಲೆ. ಬಿಕಾಸ್ ಅದು ಮಾಡಲೇಬೇಕು, ಬೇರೆ ವಿಧಿ ಇಲ್ಲ. ಹೊರಗಡೆ ಫುಡ್ಡು ತಿಂದು ನಮಗೆ ಅಷ್ಟು ಅಭ್ಯಾಸ ಮಾಡಿಸ್ಲಿಲ್ಲ ಪಪ್ಪ ಅಮ್ಮ. ಸೊ ಮನೇಲಿದ್ದಾಗ ಎಲ್ಲ ಅಮ್ಮನೇ ಮಾಡ್ತಿದ್ರು. ನನಗೆ ಏನು ಒಂದು ಚಾನ್ಸು ಇರ್ತಿರ್ಲಿಲ್ಲ ಕಲಿಬೇಕು ಅಥವಾ ಮಾಡಬೇಕು ಅಂತ. ನನ್ನ ಅಪ್ಪ ಅಮ್ಮ, ಆ್ಯಕ್ಚುಲಿ ಅಪ್ಪ ಅಮ್ಮ ಇಬ್ಬರು ಒಳ್ಳೆ ಕುಕ್ ಮಾಡ್ತಾರೆ. ನಮಗೆ ಹೋಟೆಲ್ ಇತ್ತು, ಸೊ ಹಾಗೆ. ಸೊ ಅಲ್ಲಿಂದ ಸ್ವಲ್ಪ ನನಗೆ ಇದೆಲ್ಲ ಗೊತ್ತಾಯಿತು. ಬಟ್ ಬೆಂಗಳೂರು ಹೋದ ನಂತರ ಎಸ್, ನಾನು ಕೂಡ ಕುಕ್ ಮಾಡ್ಬೋದು ಅನ್ನೋ ಇದು ಬಂದಿದೆ. ಇಟ್ಸ್ ಇನ್ ಬ್ಲಡ್ ಆಕ್ಚುಲಿ. ಹೌದು. ಸೊ ಹಾಗಾಗಿ ಸೊ ಒಳ್ಳೆ ಕೈ ರುಚಿ ಇದೆ, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ನಿಜವಾಗ್ಲೂ ತುಂಬಾ 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 ಚೆನ್ನಾಗಿದೆ. ಓಕೆ, ಸೊ ಹಬ್ಬ ಅಂತೂ ಸೂಪರ್ ಡ್ಯೂಪರ್ ಆಗಿ ಇವತ್ತು ಸೆಲೆಬ್ರೇಟ್ ಮಾಡಿದಾಗ ಆಯಿತು. ಯಾಕೆಂತ ಹೇಳಿದ್ರೆ ಒಳ್ಳೆ ಮಾತಾಡಿಕೊಂಡು ನಿಮ್ಮ ಎಕ್ಸ್ಪೀರಿಯನ್ಸ್ ಕೂಡ ಕೇಳ್ಕೊಳ್ತಾ ಸೊ ಒಂದು ಕಾಲ ಕಳೆದಿದ್ದೇ ಗೊತ್ತಾಗಲಿಲ್ಲ. ತುಂಬ ಚೆನ್ನಾಗಿತ್ತು. ಸೊ ನೀವು ಆ್ಯಂಕರ್ ಆಗಿ ಬರ್ತಾ ಇದ್ರಿ ಈಗ ಈ ಥರ. ಸೊ ಹೇಗೆ ಅನ್ನಿಸ್ತು ಇವತ್ತಿನ ಒಂದು ಎಕ್ಸ್ಪೀರಿಯನ್ಸ್? ಇವತ್ತು ತುಂಬ ಡಿಫ್ರೆಂಟ್ ಆಗಿತ್ತು ನಿಜವಾಗ್ಲೂ ಹೇಳಬೇಕು ಅಂದರೆ. ಆ್ಯಂಕರ್ ಆಗಿದ್ದಾಗ ಓಕೆ, ಇದು ಎಲ್ಲ ಗೊತ್ತಾಗೋದು, ನೀವೇನು ಕೇಳ್ತೀರಾ ಅನ್ನೋದು ನಮ್ಗೆ ಇವಾಗ ಗೊತ್ತಿರಲ್ಲ. ಏನು ಕೇಳ್ತಾರೆ ಇವರು ಹೇಗೆ ಅಂತ. ಸೊ ಅದನ್ನು ನೋಡ್ಕೊಂಡು, ಅದನ್ನು ಮ್ಯಾನೇಜ್ ಮಾಡ್ಕೊಂಡು, ಅದ್ರ ಜೊತೆ ಕುಕ್ಕಿಂಗ್ ಮಾಡಿಕೊಂಡು, ಎಲ್ಲೂ ಮಿಸ್ ಆಗಬಾರ್ದು ಇಂಗ್ರೀಡಿಯೆಂಟ್ಸ್ ಎಲ್ಲ. ಅದೆಲ್ಲ ಮ್ಯಾನೇಜ್ ಮಾಡಿಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ಮಾಡಬೇಕು. ಸ್ವಲ್ಪ ಅಯ್ಯೋ ಹೇಗಪ್ಪ ಅಂತ ಅನ್ನಿಸ್ತು. ಬಟ್ ಹೋಗ್ತಾ ಹೋಗ್ತಾ ಓಕೆ, ಮ್ಯಾನೇಜ್ ಆಯಿತು. ಯಾ, ಐ ರಿಯಲಿ ಎಂಜಾಯ್. ತುಂಬ ಖುಷಿ ಆಯ್ತು. ಅದು ನಿಮ್ಮ ಜೊತೆಗೆ ಪ್ರೋಗ್ರಾಮ್ ನನಗೆ ಇವತ್ತು ಪಾರ್ಟಿಸಿಪೇಟ್ ಮಾಡಿದ್ರಲ್ಲಿ ನಂಗೆ ತುಂಬ ಖುಷಿ ಆಯಿತು. ನೀವು ಕೂಡ ಅಷ್ಟೇ ಸ್ವೀಟ್ ಆಗಿದ್ದೀರಾ, ನೀವು ಕೂಡ ಅಷ್ಟೇ ಚೆನ್ನಾಗಿ ಮಾತಾಡ್ತಿದ್ರಿ. ಸೊ ಐ ರಿಯಲಿ ಎಂಜಾಯ್ಡ್. ಥ್ಯಾಂಕ್ ಯು ಸೋ ಮಚ್. ನನಗಂತೂ ತುಂಬ ಇಷ್ಟ ಆಯಿತು ನಿಮ್ಮ ಕಂಪನಿ ಆ್ಯಸ್ ವೆಲ್ ಆಸ್ ನಿಮ್ಮ ನೀವು ತಯಾರಿಸಿದಂಥ ಈ ಫುಡ್ ತುಂಬ ಇಷ್ಟ ಆಯಿತು. ಹಬ್ಬ ಅಂತೂ ಸೂಪರಾಗಿ ಆಚರಿಸಿದೆ. ಸೊ ಅದಕ್ಕೋಸ್ಕರ ನಿಮಗೆ ಹಬ್ಬದ ದಿನ ಬಂದಮೇಲೆ ಹಾಗೆ ಖಾಲಿ ಕಳಿಸೋ ಹಾಗಿಲ್ಲ. ಓಕೆ, ಅದಕ್ಕೋಸ್ಕರ ಸಂಕೀರ್ಣ ಇವರ ವತಿಯಿಂದ ಕಿರುಕಾಣಿಕೆ. ಥ್ಯಾಂಕ್ ಯು ಸೋ ಮಚ್. ಎಸ್, ಹಾಗೆಯೇ ಸೊ ಇವತ್ತು ಹೊಸ ದವಸ ಧಾನ್ಯಗಳನ್ನು ಬೆಳೆದು ಅದನ್ನು ಸಂಭ್ರಮವನ್ನು ಆಚರಿಸುವಂಥ ಒಂದು ಹಬ್ಬ. ಹೌದು. ಅದರ ಪ್ರಯುಕ್ತ ನಿಮಗೆ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ 2 ಸ್ಟಾರ್ ರೈಸ್ ಕುಚ್ಚಲಕ್ಕಿ ಇಷ್ಟ ಅಂತ ಹೇಳಿ. ಹೌದು. ಇದಂತೂ ತಿಂದ ಮೇಲೆ ನೀವು ಮತ್ತೆ ಸಂತೋಷ್ ರೈಸ್ದೇ ಅನ್ನವನ್ನು ಇಷ್ಟಪಡ್ತೀರಿ. ಖಂಡಿತ ಮಾಡಿ. ಯಾ, ಡೆಫಿನೆಟ್ಲಿ ಐ ಟ್ರೈ ದಿಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸುವರ್ಣ. ಮತ್ತೊಮ್ಮೆ ನಿಮಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಒಳ್ಳೆಯದಾಗಲಿ ನಿಮಗೆ. ಥ್ಯಾಂಕ್ ಯು ಸೊ ಮಚ್. ನಮ್ಮ ಟಿವಿಯ ಎಲ್ಲ ವೀಕ್ಷಕರಿಗೂ ಮತ್ತೊಮ್ಮೆ ಸೌರಮಾನ ಯುಗಾದಿಯ ಶುಭಾಶಯಗಳು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನ ಇನ್ನಷ್ಟು ಹೊಸ ರುಚಿಯೊಂದಿಗೆ ನಾವು ನಿಮ್ಮನ್ನ ಭೇಟಿ ಆಗ್ತೇವೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಹಾಗೂ ನಾರನ್ಸ್, ಆ ಡೈಲಿ ಬ್ರೆಡ್, ಆ ಡೈಲಿ ಫುಡ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.